यमुनतीरा वनचारी, यमुनतीरा वनचारी, जय राधा माधवा, जय कुंज बिहारी। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। जय राधा गोविंद श्री राधे, जय गौरनिताय जय गौरनिताय। जय 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 प्रभुपाद जय जय प्रभुपाद। जय जय गुरुदेव जय जय गुरुदेव। निताय गौर हरि बोल निताय गौर हरि बोल। श्री राधा गोविंद की जय, श्री करुणाल की जय, श्री प्रभुपाद की जय। हरे हरे कृष्ण माताजी, ಧನ್ಯವಾದಗಳು ಮಾತಾಜಿ। ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ, ಪ್ರಣಾಮಗಳು ಪ್ರಭುಜಿ। हरे कृष्ण गुरुदेव, हरे कृष्ण प्रभु जी, धन्यवाद। हरे कृष्ण माताजी, धन्यवाद माताजी। हरे कृष्ण प्रभुजी, प्रणामಗಳು ಪ್ರಭುಜಿ। हरे कृष्ण माताजी, प्रणामಗಳು माताजी। हरे कृष्ण प्रभु जी, धन्यवाद प्रणाम। हरे कृष्ण प्रभु, धन्यवाद प्रणाम। हरे कृष्ण प्रभु जी। हरे कृष्ण माताजी, हरे कृष्ण। हरे कृष्ण प्रभु। हरे कृष्ण माताजी, हरे कृष्ण। ओम नमो भगवते वासुदेवाय। ओम नमो ಭಗವತೆ ವಾಸುದೇವಾಯ। ओम नमो भगवते वासुदेवाय। ಓಂ ನಮೋ ಭಗವತೆ ವಾಸುದೇವಾಯ। ओम नमो भगवते वासुदेवाय। ओम नमो ನಮೋ ಭಗವತೆ ವಾಸುದೇವಾಯ। नारायणं नमस्कृत्य ನಾರಾಯಣಂ ನಮಸ್ಕೃತ್ಯ नरं चैव नरोत्तमं नरं चैव देवीं सरस्वतीं व्यासं ದೇವೀಂ ಸರಸ್ವತಿ ವ್ಯಾಸಂ ततो जयमुदीरये। ತಥೋ ಜಯಮುದೀರಯೇ। नष्टप्रायेषु अभद्रेषु ನಷ್ಟಪ್ರಾಯೇಷು ಅಭದ್ರೇಷು नित्यं भागवत सेवया। ನಿತ್ಯಂ ಭಾಗವತ ಸೇವಯಾ। भगवती उत्तमा श्लोके ಭಗವತಿ ಉತ್ತಮ ಶ್ಲೋಕೆ भवति नैष्टिकी। ಭಕ್ತಿರ್ಭವತಿ ನೈಷ್ಠಿಕಿ। ಶ್ರೀಮದ್ ಭಾಗವತ 4ನೇ ಸ್ಕಂದ
ಅಧ್ಯಾಯ 10 ಶ್ಲೋಕ 1. ಯಕ್ಷರೊಡನೆ ಧ್ರುವ ಮಹಾರಾಜನ ಯುದ್ಧ. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಮೈತ್ರೇಯ ಉವಾಚ ಪ್ರಜಾಪತಿರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತೌ ಕಲ್ಪವತ್ಸರೌ. ಓದಿ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಶ್ಲೋಕ. ಹರೇ ಕೃಷ್ಣ ಗುರುಜಿ. ಶ್ಲೋಕ 1. ಮೈತ್ರೇಯ ಉವಾಚ ಪ್ರಜಾಪತಿರ್ದೇಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತತ್ಸುತೌ ಕಲ್ಪವತ್ಸರೌ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಕೃಷ್ಣ ಪ್ರಭು. ಶ್ಲೋಕ 1. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಮೇಯೇ ಭ್ರಮಿಂ ನಾಮ ತತಸ್ತೌ ಕಲ್ಪವತ್ಸರೌ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೆ ದುರ್ಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೆ ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತಸ್ತೌ ಕಲ್ಪವತ್ಸರೌ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶ್ಲೋಕ 1. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತಸ್ತೌ ಕಲ್ಪವತ್ಸರೌ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೆ ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೆ ದುರುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಪ್ರಜಾಪತೆ ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ ಉಪಯೇ ಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶ್ಲೋಕ 1. ಮೈತ್ರೇಯ ಉವಾಚ
प्रजापतेर्दुहितरं शिशुमारस्य वै ध्रुवः उपयेमे ब्रुविं नाम तत्सुतौ कल्पवत्सरौ। हरे कृष्ण प्रभु। हरे कृष्ण प्रभु जी। मैत्रेय उवाच प्रजापतेर्महितरं शिशुमारस्य वै ध्रुवः उपयेमे भ्रमिं नाम तत्सुतो कल्पवत्सरौ। हरे कृष्ण। हरे कृष्ण प्रभु जी। मैत्रेय उवाच प्रजापतेर्दुहितरं शिशुमारस्य वै ध्रुवः उपयेमे भ्रमी नाम तत्सुतौ कल्पवत्सरौ। हरे कृष्ण प्रभु जी। हरे कृष्ण प्रभु जी। मैत्रेय उवाच प्रजापतेर्दुहितरं शिशुमारस्य वै ध्रुवः उपमेये भ्रमिं नाम तत्सुतौ कल्पवत्सरौ। हरे कृष्ण प्रभु जी। हरे कृष्ण प्रभुजी। श्लोक 1 मैत्रेय उवाच प्रजापर्तुते इतरं शिशुमारस्य मयि ध्रुवम् उपयेमेव ब्रवीं नाम तत्सुत्वा कल्पवत्सरौ। हरे कृष्ण प्रभुजी। मैत्रेयः उवाच मैत्रेय उवाच ಮೈತ್ರೇಯ ಮಹಾಮುನಿಗಳು ಮುಂದುವರಿಸಿದರು. ಮೈತ್ರೇಯ ಮಹಾಮುನಿಗಳು ಮುಂದುವರಿಸಿದರು. ಪ್ರಜಾಪತೇಃ ಪ್ರಜಾಪತಿಯಾದ ಪ್ರಜಾಪತಿಯಾದ ದುಹಿತರಂ ಮಗಳನ್ನು ಶಿಶುಮಾರನ ವೈ ನಿಶ್ಚಯವಾಗಿಯೂ ಧ್ರುವ ಮಹಾರಾಜನು ಉಪಯೇಮೆ ವಿವಾಹವಾದನು ಭ್ರಮಿ ಎಂಬ ನಾಮ ಹೆಸರಿನ ತತ್ಸುತೌ ಅವಳ ಗಂಡು ಮಕ್ಕಳು ಕಲ್ಪನು ವತ್ಸರನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಜಯವಾಗಲಿ. ಮೈತ್ರೇಯ ಮಹರ್ಷಿ ಹೀಗೆಂದು ಹೇಳಿದರು. ಪ್ರೀತಿಪಾತ್ರನಾದ ವಿದುರನೇ, ಆ ಬಳಿಕ ಧ್ರುವ ಮಹಾರಾಜನು ಪ್ರಜಾಪತಿ ಶಿಶುಮಾರನ ಮಗಳಾದ ಭ್ರಮಿ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಅವನಿಗೆ ಕಲ್ಪ ಮತ್ತು ವತ್ಸರ ಎಂಬ ಇಬ್ಬರು ಮಕ್ಕಳಾದರು. ಮೈತ್ರೇಯ ಮಹರ್ಷಿ ಹೀಗೆಂದು ಹೇಳಿದರು. ಪ್ರೀತಿಪಾತ್ರನಾದ ವಿದುರನೇ, ಆ ಬಳಿಕ ಧ್ರುವ ಮಹಾರಾಜನು ಪ್ರಜಾಪತಿ ಶಿಶುಮಾರನ ಮಗಳಾದ ಭ್ರಮಿ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಅವನಿಗೆ ಕಲ್ಪ ಮತ್ತು ವತ್ಸರ ಎಂಬ ಇಬ್ಬರು ಮಕ್ಕಳಾದರು. ಕಾಮಾಕ್ಷಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕಾಮಾಕ್ಷಿ ಮಾತಾಜಿ. ತನ್ನ ತಂದೆಯ ಸಿಂಹಾಸನದಲ್ಲಿ ಪ್ರತಿಷ್ಠಿತನಾದ ಬಳಿಕ ಹಾಗೂ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನು ಕಾಡಿಗೆ ತೆರಳಿದ ಬಳಿಕ ಧ್ರುವ ಮಹಾರಾಜನು ಮದುವೆ ಮಾಡಿಕೊಂಡಂತೆ ತೋರುತ್ತದೆ. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವ ತುಂಬಾ ಮುಖ್ಯವಾದ ಸಂಗತಿಯೊಂದಿದೆ. ಮಹಾರಾಜನಾದ ಉತ್ತಾನಪಾದನು ತನ್ನ ಮಗಳ ವಿಷಯದಲ್ಲಿ ತುಂಬಾ ವಾತ್ಸಲ್ಯ ಉಳ್ಳವನಾಗಿದ್ದರಿಂದಲೂ ಸಾಧ್ಯವಾದಷ್ಟು ಬೇಗ ತನ್ನ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದ್ದುದರಿಂದಲೂ
ಮನೆಯನ್ನು ಬಿಟ್ಟು ಹೊರಡುವುದಕ್ಕೆ ಮೊದಲು ಅವನೇಕೆ ತನ್ನ ಮಗನಿಗೆ ಮದುವೆ ಮಾಡಲಿಲ್ಲ ಎಂಬುದೇ ಈ ಸಂಗತಿ. ಇದಕ್ಕೆ ಉತ್ತರವೇನೆಂದರೆ, ಮಹಾರಾಜ ಉತ್ತಾನಪಾದನು ರಾಜರ್ಷಿಯಾಗಿದ್ದ. ತನ್ನ ರಾಜಕೀಯ ವ್ಯವಹಾರಗಳಲ್ಲಿ ಹಾಗೂ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ ಕರ್ತವ್ಯಗಳಲ್ಲಿ ಅವನು ತುಂಬಾ ವ್ಯಸ್ತನೇ ಆಗಿದ್ದರು. ಅಂದರೆ ಬಿಡುವಿಲ್ಲದಂತೆ ದುಡಿಯುತ್ತಿದ್ದರು. ಆತ್ಮಸಾಕ್ಷಾತ್ಕಾರದ ವಿಷಯದಲ್ಲಿ ಅವನು ತುಂಬಾ ಕಾತರನಾಗಿದ್ದನು. ಹೀಗಾಗಿ ತನ್ನ ಮಗನಾದ ಧ್ರುವ ಮಹಾರಾಜನು ಆಡಳಿತದ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಸಮರ್ಥನಾದ ಕೂಡಲೇ 5 ವರ್ಷಗಳಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅಂಜದೆ ಅಳುಕದೆ ಆತ್ಮಸಾಕ್ಷಾತ್ಕಾರಕ್ಕಾಗಿ ಮನೆಯನ್ನು ಬಿಟ್ಟು ತೆರಳಿದ್ದ. ಮಗನಂತೆಯೇ ಅವನು ಮನೆಯನ್ನು ಬಿಟ್ಟು ಹೊರಟನು. ಇವು ವಿರಳವಾದ ಉದಾಹರಣೆಗಳು. ಆತ್ಮಸಾಕ್ಷಾತ್ಕಾರ ಉಳಿದ ಎಲ್ಲಾ ಕಾರ್ಯಗಳಿಗಿಂತಲೂ ಮುಖ್ಯವಾದುದು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಆತ್ಮಸಾಕ್ಷಾತ್ಕಾರಕ್ಕಾಗಿ ಅರಣ್ಯಕ್ಕೆ ತೆರಳುವುದಕ್ಕಿಂತಲೂ ಮಹಾರಾಜ ಧ್ರುವನ ಮದುವೆಯನ್ನು ನೆರವೇರಿಸುವುದು ಮುಖ್ಯವಾದ ಸಂಗತಿಯೇನಲ್ಲ ಎಂಬುದು ಮಹಾರಾಜ ಉತ್ತಾನಪಾದನಿಗೆ ಚೆನ್ನಾಗಿ ತಿಳಿದಿತ್ತು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎರಡನೇದು ಓದೋಣ. ಎರಡನೇದು ಇಲಾಯಾಮಪಿ ಭಾರ್ಯಾಯಾಮ್ ವಾಯೋ ಪುತ್ರ್ಯಾಂ ಮಹಾಬಲಃ ಪುತ್ರಂ ಉತ್ಕಲನಾಮಾನಾಂ ಯೋಷಿದ್ರತ್ನಂ ಅಜಿಜನತ್ ಇಲಾಯಾಂ ಇಳೆ ಎಂಬ ಅಪಿ ಕೂಡ ಭಾರ್ಯಾಯಾಂ ಪತ್ನಿಯಲ್ಲಿ ವಾಯೋಹೋ ವಾಯುದೇವನ ವಾತಾವರಣದ ನಿಯಾಮಕನಾದ ಪುತ್ರ್ಯಾಂ ಮಗಳಾದ ಮಹಾಬಲಃ ಮಹಾಬಲಶಾಲಿಯಾದ ಧ್ರುವ ಮಹಾರಾಜನು ಪುತ್ರಂ ಮಗನನ್ನು ಉತ್ಕಲ ಎಂಬ ನಾಮಾನಾಂ ಹೆಸರಿನ ಯೋಷಿತ್ ಸ್ತ್ರೀ ರತ್ನಂ ರತ್ನವನ್ನು ಅಜೀಜನತ್ ಅವನು ಪಡೆದನು. ಮಹಾಬಲಶಾಲಿಯಾಗಿದ್ದ ಧ್ರುವ ಮಹಾರಾಜನಿಗೆ ಇಳಾ ಎಂಬ ಹೆಸರಿನ ಇನ್ನೊಬ್ಬ ಹೆಂಡತಿಯೂ ಇದ್ದಳು. ಅವಳು ವಾಯುದೇವತೆಯ ಮಗಳಾಗಿದ್ದಳು. ಅವಳಲ್ಲಿ ಅವನಿಗೆ ಉತ್ಕಲ ಎಂಬ ಹೆಸರಿನ ಒಬ್ಬ ಮಗನೂ ತುಂಬಾ ಸುಂದರಿಯಾದ ಒಬ್ಬ ಮಗಳು ಜನಿಸಿದರು. ಮಹಾಬಲಶಾಲಿಯಾಗಿದ್ದ ಧ್ರುವ ಮಹಾರಾಜನಿಗೆ ಇಳಾ ಎಂಬ ಹೆಸರಿನ ಇನ್ನೊಬ್ಬ ಹೆಂಡತಿಯೂ ಇದ್ದಳು. ಅವಳು ವಾಯುದೇವತೆಯ ಮಗಳಾಗಿದ್ದಳು. ಅವಳಲ್ಲಿ ಅವನಿಗೆ ಉತ್ಕಲ ಎಂಬ ಹೆಸರಿನ ಒಬ್ಬ ಮಗನೂ ತುಂಬಾ ಸುಂದರಿಯಾದ ಒಬ್ಬ ಮಗಳು ಜನಿಸಿದರು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಹೊಸ ಅಧ್ಯಾಯ
ಧ್ರುವ ಮಹಾರಾಜರು ಯಕ್ಷರೊಡನೆ ಯುದ್ಧ. ಸೊ ಧ್ರುವ ಮಹಾರಾಜರ ಅವರ ಫ್ಯಾಮಿಲಿ, ಅವರ ಕುಟುಂಬ, ಅವರಿಗೆ ಇಲ್ಲಿ ಹೇಳ್ತಾ ಇರೋ ಹಾಗೆ ಇಲ್ಲಿ 2 ಹೆಂಡತಿಯರು ಮತ್ತೆ 4 ಮಕ್ಕಳು. ಸೊ ಇದರ ಮುಂಚೆ ನಾವು ಕೇಳಿದ್ದು ಮಹಾರಾಜ ಉತ್ತಾನಪಾದ ಅವರ ತಂದೆ, ಧ್ರುವ ಮಹಾರಾಜರ ತಂದೆ. ಸೊ ಅವರು ತಮ್ಮನ ಮಗನ ಮೇಲೆ ತುಂಬಾ ವಾತ್ಸಲ್ಯದಿಂದ ಇರ್ತಾರೆ. ಆಕ್ಚುಲಿ ಅವರು ಮೊದಲಿಂದಲೂ ವಾತ್ಸಲ್ಯದಿಂದ ಇರ್ತಾರೆ. ಆದರೆ ಅವರ ಕಿರಿಯ ರಾಣಿ ಸುರುಚಿಯ ಮೇಲೆ ಅವರು ಒಂದು ವ್ಯಾಮೋಹದಿಂದ, ಅತಿ ವ್ಯಾಮೋಹದಿಂದ ಅವರ ಹಿರಿಯ ರಾಣಿಯನ್ನು ನಿರ್ಲಕ್ಷಿಸ್ತಾರೆ. ತಂದೆಯ ರೀತಿಯಲ್ಲೇ ಅವ್ರದ್ದು ನಿರ್ಲಕ್ಷಿಸ್ತಾರೆ ಅವರು. ಹಾಗಾಗಿ ಧ್ರುವನ ಮೇಲೆ ಒಂದು ಸಲ ನಾವು ಕೇಳಿದಾಗೆ ಅವರು ಸುರುಚಿ ಆ ರೀತಿಯ ಒಂದು ಬೈಗಳು ಹೇಳಿದಾಗ ಕೂಡ ಅವರು ಅದು ತಡಿಲಿಲ್ಲ ಅವರು. ಸೊ ಹಾಗೆ ಧ್ರುವ ಮಹಾರಾಜರಿಗೆ ಅದು ಕಾರಣ ಆಯಿತು. ಅವರು ಹೋಗಿ ಅವ್ರ ತಾಯಿ ಹತ್ರ, ನಂತರ ಅವರು ಒಂದು ದೃಢ ಸಂಕಲ್ಪದಿಂದ ಭಗವಂತನನ್ನು ಆಶ್ರಯಿಸಿದರು. ಸೊ ಆಗ ತಕ್ಷಣವೇ ಉತ್ತಾನಪಾದಾಗೆ ಮನವರಿಕೆ ಆಯಿತು, ತಪ್ಪಾಯಿತು ಅವ್ರ ಕಡೆಯಿಂದ. ಒಂದು ಕ್ಷಣಕ್ಕೆ ತಪ್ಪು ಮಾಡಿದ್ರು ಅವರು, ಒಂದು ರೀತಿ ತಪ್ಪು ಆದ್ರೂ ನಂತರವೇ ಅವರು ಅಯ್ಯೋ ನನ್ನಲ್ಲಿ ದೊಡ್ಡ ತಪ್ಪಾಯಿತು ಅಂತ ಅವರು ಬೇಸರಗೊಂಡು, ನಂತರ ನಾರದರು ಬಂದು ಅವ್ರಿಗೆ ಹೇಳ್ತಾರೆ, ಇಲ್ಲ 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 ನೀವು ಏನು ಹೆದರಬೇಡಿ, ನಿನ್ನ ಮಗನು ಸಾಮಾನ್ಯ ಮಗನಲ್ಲ, ಸಾಕ್ಷಾತ್ ಭಗವಂತನು ರಕ್ಷಣೆ ಮಾಡ್ತಾ ಇದ್ದಾನೆ ನಿನ್ನ ಮಗನಿಗೆ. ಸೊ ಹಾಗಾಗಿ ಅವನು ಭಗವಂತನನ್ನು ಮೆಚ್ಚಿಸಿ ತೀವ್ರ ತಪಸ್ಸೆ ಮಾಡಿ ಮತ್ತೆ ಸದ್ಯದಲ್ಲೇ ಹಿಂದಿರುಗಿ ಬರ್ತಾನೆ. ಸೊ ಹಾಗಿದ್ರು ಹೇಳ್ತಾರೆ ಉತ್ತಾನಪಾದರು ಆ ಸಮಯದಲ್ಲಿ ಕಾರ್ಯದ ಎಲ್ಲ ನಿರ್ವಹಣೆಗಳೆಲ್ಲ, ರಾಜ್ಯಭಾರದ ನಿರ್ವಹಣೆಗಳು ಅದೆಲ್ಲ ಕೂಡ ಬಿಟ್ಬಿಟ್ಟಿದ್ರು ಒಂದು ರೀತಿಯಲ್ಲಿ. ಅವ್ರಿಗೆ ತೀವ್ರ ಶೋಕ ಆಯ್ತು, ಹೀಗೆ ನಾನು ಈಗ ಮಾಡ್ಬಿಟ್ಟನಲ್ಲ, ನನ್ನ ಮಗನಿಗೆ ಈ ತರ ಇದಾಗೆ ಮಾಡಿದೆ ಅಂದ್ರೆ. ತಮ್ಮ ಮಗನ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮಗನ ಮೇಲೆ ತುಂಬಾ ಒಂದು ಪ್ರೀತಿ ಇತ್ತು ಅವ್ರಿಗೆ. ಸೊ ಪ್ರೀತಿ ಇತ್ತು ಧ್ರುವ ಮಹಾರಾಜನಿಗೆ. ಸೊ ಆಗ ಧ್ರುವ ಮಹಾರಾಜನ್ ತಪಸ್ಸೆ ಮಾಡ್ತಾ ಇದ್ರು, ಆದ್ರೆ ಇವರು ವ್ಯಥೆ ಪಡ್ತಾ ಇದ್ರು ಉತ್ತಾನಪಾದರು. ಸೊ ವ್ಯಥೆ ಪಡ್ತಾ ಇದ್ರು. ಕೊನೆಗೆ ನಾವು ಕೇಳಿದ್ದು ಧ್ರುವ ಮಹಾರಾಜರು ಹಿಂದಿರುಗಿ ಬರ್ತಾರೆ, ಭಗವಂತನನ್ನು ತೃಪ್ತಿಪಡಿಸಿ ಭಗವಂತನ ಆಶೀರ್ವಾದ ಪಡೆದು ಬರ್ತಾರೆ. ಬಂದ್ಮೇಲೆ ಅವ್ರಿಗೆ ಜೀವ ಸಿಕ್ಕದಂಗೆ ಆಯ್ತು ಅಂತ ಕೇಳ್ತಾರೆ. ಮತ್ತೆ ಜೀವ ಬಂತು ಅಂತ, ಸತ್ತ ಮಗ ಮತ್ತೆ ವಾಪಸ್ ಬಂದೇನೋ ಆ ರೀತಿಯ ಒಂದು ಅವ್ರಿಗೆ ಇದಾಯ್ತು, ನಂಬಲಿಕ್ಕೂ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಅಷ್ಟು. ಸೊ ನಂತರ ವಿವರಣೆ ಹಿಂದಿನ ಅಧ್ಯಾಯ ನೋಡಿದಾಗೆ ಅವ್ರು ಅಷ್ಟು ಕಾತುರದಿಂದ ಹೋಗಿ ಧ್ರುವ ಮಹಾರಾಜನನ್ನು ಕರೆದುಕೊಂಡು ಬಂದು ಮತ್ತೆ ಧ್ರುವ ಮಹಾರಾಜನನ್ನು ಬಹಳ ವಾತ್ಸಲ್ಯದಿಂದ ಅವರು ನೋಡ್ಕೊಂಡ್ರು, ಅವನ ಬೆಳೆಸಿದ್ರು ಧ್ರುವ ಮಹಾರಾಜ. ಸೊ ಅಷ್ಟಿದ್ರು ಕೂಡ ಇಲ್ಲಿ ನಾವು ಕೇಳ್ತಾ ಇದ್ದೇವೆ, ಅವರು ಈಗ ಧ್ರುವ ಮಹಾರಾಜನ ಮದುವೆಯನ್ನು ಕೂಡ ನೋಡ್ಲಿಲ್ಲ ಅವರು. ಸಾಮಾನ್ಯವಾಗಿ ತಂದೆ ತಾಯಿರು ಅಂದ್ರೆ ಇರುತ್ತೆ, ಅದು ಅವರ ಒಂದು ಕರ್ತವ್ಯವಾಗಿ ಅವರು ಕರ್ತವ್ಯ ಅದನ್ನು ಭಾವಿಸಿ, ಕರ್ತವ್ಯ ಇಲ್ಲ ಅಂತಲ್ಲ. ಅದನ್ನು ಪರ್ಟಿಕ್ಯುಲರ್ಲಿ ವೇದಶಾಸ್ತ್ರ ಹೇಳೋದು ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ, ಕನ್ಯಾದಾಯಿ ಅಂತ ಹೇಳ್ತಾರೆ. ಕನ್ಯೆಯನ್ನು ಅವರನ್ನು ಇನ್ನೊಂದು ಸೂಕ್ತ ವರ ಒಬ್ಬ ಪುರುಷನಿಗೆ ಅವ್ರಿಗೆ ಒಪ್ಪಿಸೋದು. ಯಾಕಂದ್ರೆ ಹಿಂದೆ ಕಾಲದಲ್ಲಿ ಈಗಲೂ ಕೂಡ ಅದೊಂದು ಭೌತಿಕವಾಗಿ ಇರುವ ಒಂದು ವ್ಯವಸ್ಥೆ, ಭಗವಂತನ ವ್ಯವಸ್ಥೆ. ಸೊ ಮೊದಲು ಹೆಂಗಸರು ತಂದೆಯ ರಕ್ಷಣೆಯಲ್ಲಿ ಇರ್ತಾರೆ, ನಂತರ ಅವರು ಗಂಡನ ರಕ್ಷಣೆಗೆ ಬರ್ತಾರೆ, ನಂತರ ಅವ್ರ ಮಕ್ಕಳ ಮಗನ ರಕ್ಷಣೆಗೆ ಆತರ ಇರ್ತಾರೆ. ಸೊ ಈ ತರ ಇದೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ಲಿ ತಂದೆಗೆ ಅದು ತುಂಬಾ ದೊಡ್ಡ ಜವಾಬ್ದಾರಿ, ದೊಡ್ಡ ಹೊಣೆಗಾರಿಕೆ. ಮಕ್ಕಳನ್ನು ಅವರನ್ನು ಸರಿಯಾದ ರೀತಿಯಲ್ಲಿ ಅವರನ್ನು ಮಗಳು ಪರ್ಟಿಕ್ಯುಲರ್ ಹೆಣ್ಣು ಮಕ್ಕಳನ್ನು ಅವರಿಗೆ ಹಿಂದೆ ಕಾಲದಲ್ಲಿ ಅದು ಕೂಡ ಅದಕ್ಕೆ ಬೇಗನೆ ಮದುವೆ ಆಗ್ತಾ ಇತ್ತು. ವ್ಯವಸ್ಥೆನೆ ಅದು ಐಡಿಯಲ್ ಅಂತ ಹೇಳ್ಬೋದು. ಹಿಂದೆ ಕಾಲದಲ್ಲಿ ಅದರ ಒಂದು ಸೈಕಾಲಜಿ, ಹೆಂಗಸರ ಒಂದು ಮನಸ್ಥಿತಿ ಗೊತ್ತು. ಸೊ ಹಾಗಾಗಿ ಅದರ ಸೂಕ್ತವಾಗಿ ಅದು ಬೇಗನೆ ಅವ್ರ ಮದುವೆ ಕೂಡ ಆಗ್ತಾ ಇತ್ತು, ವಿವಾಹ ಆಗ್ತಾ ಇತ್ತು. ಶ್ರೀಲ ಪ್ರಭುಪಾದ ಹೇಳೋದು, ಅವರ ತಂದೆಯ ಫ್ಯಾಮಿಲಿಯಲ್ಲಿ ಇದರಲ್ಲೇ ಅವ್ರು ಹೇಳ್ತಾರೆ, ನನ್ನ ತಂದೆ ಮದುವೆ ಆದಾಗ ಚಿಕ್ಕ ವಯಸ್ಸು, ಹಾಗೆ ಅವರೇ ಆತರ ಹೇಳ್ತಾರೆ. ನನ್ನ ಇದ್ರಲ್ಲಿ ಬಂದಾಗ ಅದು ಸ್ವಲ್ಪ ಲೇಟ್ ಆಯ್ತು, ನಾನು ನೆಕ್ಸ್ಟ್ ಜನರೇಷನ್ಸ್ ಲೇಟ್ ಆಯ್ತು. ಈಗ ಬದಲಾಗ್ತಾ ಇದೆ, 19ನೇ 20ನೇ 21ನೇ ಶತಮಾನ ಆಗ್ತಾ ಸ್ವಲ್ಪ ಬದಲಾಗ್ತಾ ಇದೆ. ಇಲ್ಲ ಅಂದ್ರೆ ಹಿಂದೆ ಬಹಳ ಬೇಗ ಆಗ್ತಾ ಇತ್ತು.
ಆಮೇಲೆ ಶಿಲಪ್ರಭುಪಾದ ಹೇಳ್ತಾರೆ ಅವ್ರ ಅಕ್ಕ ಅನ್ಸತ್ತೆ ಶಿಲಪ್ರಭುಪಾದರ ಅಕ್ಕ. ಸೊ ಅವ್ರ ಮದುವೆ ಆಗುವಾಗ ಅವ್ರ ವಯಸ್ಸು 9 ಏನೋ ಅನ್ಸತ್ತೆ. ಅವ್ರ 2ನೇ ಅಕ್ಕ ಅನ್ಸತ್ತೆ ಶಿಲಪ್ರಭುಪಾದ 2ನೇ ಅಕ್ಕ. 12 ವರ್ಷ ಏನೋ ಆಗ್ತಾ ಇರುತ್ತೆ. ಸೊ ಆಗ ಅದೇ ತಡ ಅಂತ ಶಿಲಪ್ರಭುಪಾದ ಹೇಳ್ತಾರೆ. ಅವ್ರ ತಾಯಿ ತಂದೆಗೆ ಏನ್ ಮಾಡಿದ್ದು, ಏನಾಗ್ತಾ ಇದೆ ನೀವು, ಇನ್ನ ಇಷ್ಟು ಮಗಳು ಬೆಳೆದಾಯ್ತು, ಇನ್ನ ಮದುವೆ ಮಾಡ್ಸಿಲ್ಲ, ನೀವು ಏನ್ ಜವಾಬ್ದಾರಿ ನೀವು ವಹಿಸ್ಕೊಂಡಿದ್ದೀರಾ ನೀವು ಅಂತ ಮಾಡಿ ಅವ್ರ ತಂದೆಗೆ ಥ್ರೆಟ್ ಹೆಂಗಸರು ಒಂದ್ಸಲ ಮಾಡ್ತಾರೆ ಗಂಡಸರಿಗೆ. ಹಾಗೆ ಅವರು ನೀವು ಮದುವೆ ಅತಿ ಬೇಗ ನನ್ನ ಮಗಳನ್ನು ಮಾಡ್ಲಿಲ್ಲ ಅಂದ್ರೆ ನಾನು ಹೋಗಿ ಅಲ್ಲಿ ಗಂಗೆಯಲ್ಲಿ ಬಿದ್ದು ಹೋಗ್ಬಿಡ್ತೀನಿ. ಸೊ ಈ ರೀತಿ ಆಕ್ಚುಲಿ ಸಂಸ್ಕೃತಿ ಆಗಿತ್ತು. ಹಾಗೆ ಅವ್ರಿಗೆ ಒಂದು ಮಕ್ಕಳ ನಿರ್ವಹಣೆ ಜವಾಬ್ದಾರಿ, ಆಮೇಲೆ ಶಾಸ್ತ್ರದ ಪ್ರಕಾರ ಅದು ಪಾರಂಪರಿಕವಾಗಿ ಅದೊಂದು ಇದಾಗಿ ಬರ್ತಾ ಇತ್ತು. ಇವಾಗ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಪಾಶ್ಚಾತ್ಯ ಜಗತ್ತೇನು ಹೇಳ್ತಾರೆ, ಇವರು ವಿಜ್ಞಾನಿಗಳೇನು ಹೇಳ್ತಾರೆ, ಅವ್ರ ಪ್ರಕಾರವಾಗಿ ಯಾವುದು ಸೂಕ್ತ ಸಮಯ, ಸೂಕ್ತ ಇದು ಈಗೇನೋ ಇಲ್ಲ. ಶಾಸ್ತ್ರದಲ್ಲಿ ಹೇಳಿರೋ ರೀತಿಯನ್ನು ಪಾಲನೆ ಮಾಡಬೇಕು. ಎನಿವೆ ನಾವೀಗ ಬದಲು ಮಾಡೋಕ್ಕಾಗಲ್ಲ ಪ್ರತಿಯೊಂದು. ಆದರೂ ಹೇಳ್ತಾ ಇರೋದು ವೇದದ ವಿಷಯ, ಶಾಸ್ತ್ರದ ವಿಷಯದಲ್ಲಿ ಬೇಗ ಅವರಿಗೆ ಮದುವೆ ಆಗ್ತಾ ಇತ್ತು. ಅದು ಜವಾಬ್ದಾರಿ ಇರುತ್ತೆ, ತಂದೆಗೆ ದೊಡ್ಡ ಜವಾಬ್ದಾರಿ ಇರ್ತಾ ಇತ್ತು. ಎನಿವೆ ನೆಕ್ಸ್ಟ್ ಶಿಲಪ್ರಭುಪಾದ ಹೇಳ್ತಾರೆ, ನಾನ್ ಮದುವೆ ಆದಾಗ ಸ್ವಲ್ಪ ಲೇಟೆ. ನನ್ನ ಪ್ರಭುಪಾದ 18 ವಯಸ್ಸಲ್ಲಿ ಮದುವೆ ಆಗ್ತಾರೆ ಅನ್ಸುತ್ತೆ ಅವ್ರಿಗೆ ಪ್ರಭುಪಾದ. ಮತ್ತೆ ಅವರ ಹೆಂಡತಿ ಆಗ 12-14 ಇರಬೇಕು, 14 ಏನೋ. ಎನಿವೆ ಸೊ ಈ ತರ ಚೇಂಜ್ ಆಗ್ತಾ ಇದೆ ಈಗ ಬಹಳ ಲೇಟು ಕೂಡ ಈಗ ಆಗುತ್ತೆ. ಆಮೇಲೆ ಈಗ ಕಡ್ಡಾಯ ಕಾನೂನೇ ಕೂಡ ಇದೆ, 18ನೇ ವಯಸ್ಸವರೆಗೂ ಆಗ್ಬಾರ್ದು. ಯಾರಾದ್ರೂ ಆದ್ರೆ ಅದಕ್ಕೆ ಹೋಗಿ ನಿಮ್ಗೆ ಜೈಲಲ್ಲೂ ಕೂಡ ಹಾಕ್ಬಿಡ್ಬೋದು ನಿಮಗೆ. ಸಾಗು ಕೂಡ ಇದೆ ಈಗ. ಸೊ ಯಾರು ಅದನ್ನ ಉಲ್ಲಂಘಿಸ್ಲಿಕ್ಕೂ ಆಗಲ್ಲ ಈಗ. ಸೊ ಏನಿವೆ ನಾನು ಸುಮ್ಮನೆ ಈ ವಿಷಯ ಇತ್ತು ಅಂತ ನಾನು ಅದನ್ನ ಹೇಳಿದೆ ಅಷ್ಟೇ. ಸೊ ಇಲ್ಲಿ ಎಷ್ಟಿದ್ರು ಹೇಳ್ತಾರೆ ಗಂಡು ಮಕ್ಕಳಿಗೆ ಅಷ್ಟು ಜವಾಬ್ದಾರಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅವರು ತೊಂದರೆ ಇಲ್ಲ. ಆದ್ರೂ ಕೂಡ ಜವಾಬ್ದಾರಿ ಇದೆ, ತಂದೆ ತಾಯಿಯರು ಭಾವಿಸ್ತಾರೆ ಅವ್ರಿಗೆ ಮದುವೆ ಆಗ್ಬೇಕು, ಅವರು ಸೆಟ್ಲ್ ಆಗ್ಬೇಕು, ಈ ರೀತಿ ಅಂತ ಎಲ್ಲ ಇರುತ್ತೆ. ಇಲ್ಲಿ ಆದ್ರೆ ಹೇಳ್ತಾರೆ ಉತ್ಥಾನಪಾದರು ಅಷ್ಟು ವಾತ್ಸಲ್ಯ ಇದೆ ಧ್ರುವನ ಮೇಲೆ, ಅಷ್ಟು ಪುತ್ರ ವಾತ್ಸಲ್ಯ ಇದೆ. ಆದರೂ ಕೂಡ ಅವರು ವೆಯ್ಟ್ ಮಾಡ್ತಾ ಇಲ್ಲ. ಅವರು ಧ್ರುವ ಮಹಾರಾಜನ ನೋಡ್ಕೊಳ್ತಾರೆ. ಸೊ ಹೇಗೆ ಮುಂದೆ ಇವಾಗ ಕೇಳ್ತೇವೆ, 2 ಮದುವೆ ಎರಡು ಹೆಂಡತಿಯರು ಸ್ವೀಕರಿಸಿ. ಹಿಂದೆ ಅದು ಕೂಡ ಇರ್ತಾ ಇತ್ತು. ಹಿಂದೆ ಅದು ವೈದಿಕ ಇದು ಅದರಲ್ಲಿ ಅಲೌಡ್. ಹಿಂದೆ ಇದರಲ್ಲಿ ಗಂಡಸರು ಒಂದಕ್ಕಿಂತ ಹೆಚ್ಚು ಹೆಂಡತಿಯರು ಸ್ವೀಕರಿಸಬಹುದು. ಸಾಕ್ಷಾತ್ ನಾವು ಕೃಷ್ಣನೇ ನೋಡ್ತೇವೆ. ಕೃಷ್ಣ 16,108 ಹೆಂಡತಿಯನ್ನು ಸ್ವೀಕರಿಸಿದ್ದು. ಕೃಷ್ಣನ ತಂದೆ ವಸುದೇವರು ಅವರಿಗೆ 16 ಹೆಂಡತಿಯರು. ಇದು ಹಿಂದೆ ಇತ್ತು, ಇದು ಹಿಂದೆ. ಆದ್ರೆ ಕಲಿಯುಗದಲ್ಲಿ ಇದು ಆ ರೀತಿಯ ಒಂದು ರೀತಿ ಸಾಮರ್ಥ್ಯ ಕೂಡ ಇಲ್ಲ ವ್ಯಕ್ತಿಗಳಲ್ಲಿ. ಯಾಕಂದ್ರೆ ಇಲ್ಲ ಇದ್ರೆ ಇವಾಗ ಏನಂದ್ರೆ ಈಗ ಹೆಚ್ಚು ಹೆಂಡತಿಯರಿದ್ದಾಗ ಇವಾಗ ಉತ್ಥಾನಪಾದರಿಗೆ ಏನಾಯ್ತು, ಸುನೀತಿಗೆ ಅವರು ನಿರ್ಲಕ್ಷಿಸ್ಬಿಟ್ರು. ಒಂದು ದಾಸಿಯಾಗಿ ಅವ್ರ ಮನೇಲಿ ಇರ್ಬೇಕಾಯ್ತು ಒಂದು ಸರಿ. ಸುರುಚಿನ ತುಂಬಾ ಒಂದು ವ್ಯಾಮೋಹದಿಂದ. ಸೊ ಈ ರೀತಿ ಇದು ಕಾಮನ್ ಕಲಿಯುಗದಲ್ಲಿ. ಅಂದ್ರೆ ಈ ರೀತಿ ಅಂದ್ರೆ ಡೆಫಿನೆಟ್ ಈ ತರನೇ ಆಗುತ್ತೆ. ಎಲ್ಲರಿಗೂ ಆ ರೀತಿಯ ಒಂದು ಪಕ್ಷಪಾತ ಭಾವನೆ ಇಲ್ಲದೆ ಒಂದು ಆ ರೀತಿಯ ಒಂದು ಇದು ಸಾಮರ್ಥ್ಯ, ಆ ರೀತಿಯ ಒಂದು ದೃಷ್ಟಿ, ಆ ರೀತಿಯ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲ. ಸೊ ನಾವು ಭೌತಿಕ ನೆಲೆಯಲ್ಲಿ ರಾಜಸ ತಾಮಸ ಗುಣ ಪ್ರಭಾವದಲ್ಲಿ ಇರೋ. ಹಾಗಾಗಿ ಶ್ರೀರಾಮಚಂದ್ರನು ಮಾಡಿದ್ದು ಬೆಸ್ಟ್. ಶ್ರೀರಾಮಚಂದ್ರ ಏನ್ ಮಾಡಿದ್ದು ಏಕಪತ್ನಿ ವ್ರತ. ಸೊ ಭಗವಂತನೇ ಸೀತಾದೇವಿ ಅವರ ಹೋದಾಗ ಶ್ರೀರಾಮಚಂದ್ರನು ಇನ್ನೆಷ್ಟೋ ಇವರನ್ನು ಸೃಷ್ಟಿ ಮಾಡ್ಬೋದಾಯ್ತು, ಆದರೆ ಇಲ್ಲ. ಶ್ರೀರಾಮಚಂದ್ರನು ಆದ್ರೆ ರಾವಣನ ವಿರುದ್ಧ ಯುದ್ಧ ಮಾಡಿ ಸೀತಾದೇವಿಯನ್ನು ಮತ್ತೆ ವಾಪಸ್ ತಂದದ್ದು. ಆಮೇಲೂ ಕೂಡ ಭಗವಂತನ ಶ್ರೀರಾಮಚಂದ್ರನು ಅವರನ್ನು ಕಾಡಿಗೆ ಕಳಿಸಿದ ಮೇಲೆ ಕೂಡ ಮತ್ತೆ ಅವನೈತಿ ಇಲ್ಲ, ಇನ್ನಷ್ಟೇ, ಇನ್ನು ಮತ್ತೆ ಇನ್ಯಾರು ಸ್ವೀಕರಿಸ್ತಿಲ್ಲ. ಸೊ ಶ್ರೀರಾಮಚಂದ್ರನ ಇದು ಭಗವಂತನೇ ತೋರಿಸಿದ್ದು. ಸೊ ಮರ್ಯಾದಾ ಪುರುಷೋತ್ತಮ ಅದು ಹೇಳ್ತಾರೆ. ಅದ ನಂತರ ಎಷ್ಟೋ ಯಾಗಗಳು ಯಜ್ಞಗಳು ಎಲ್ಲ ಮಾಡ್ತಾರೆ ಶ್ರೀರಾಮಚಂದ್ರ ಭಗವಂತನು. ಆದ್ರೆ ಆ ಸಮಯದಲ್ಲಿ ಯಜ್ಞಗಳು ಮಾಡುವಾಗ ಹೆಂಡತಿ ಕೂಡ ಇರಬೇಕು. ಸೊ ಅವ್ರೇನ್ ಮಾಡಿದ್ರು, ಸೀತಾದೇವಿಯ ಒಂದು ಚಿನ್ನದ ಒಂದು ವಿಗ್ರಹ ಮಾಡಿದ್ರು. ಆಕ್ಚುಲಿ ಸೀತಾದೇವಿಗೆ ರಾಮಚಂದ್ರನಿಂದ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣ ಯಾವತ್ತು ದೂರ ಆಗೋದಿಲ್ಲ. ಅವನ ಹಲ್ಲಾದಿನಿ ಶಕ್ತಿ ಅವರು. ಆದ್ರೆ ನಮ್ಗೆ ಬಾಹ್ಯವಾಗಿ ಆ ರೀತಿ ಕಾಣಿಸುತ್ತೆ. ಇಲ್ಲ ಸೀತಾದೇವಿಯನ್ನ ಶ್ರೀರಾಮಚಂದ್ರನ ಕಳಿಸ್ಬಿಟ್ಟ ಅಂತ ಕಳಿಸುತ್ತೆ. ಇಲ್ಲ, ಅವ್ರ ಜೊತೆಗೆ ಇದ್ದಾರೆ ಯಾವಾಗ್ಲೂ. ಅವನ ಶಕ್ತಿ ಅವರಿಂದ ಅವರು ದೂರ ಇಲ್ಲ. ಸೊ ಆದರೂ ಭೌತಿಕ ಒಂದು ಹೊರಗೆ ಕಾಣಿಸೋ ರೀತಿಯಲ್ಲಿ ಭಗವಂತನು ಹೇಗೆ ನಾವು ಭಗವಂತನ ಮೂರ್ತಿಯನ್ನು ಆರಾಧನೆ ಮಾಡ್ತೇವೆ, ಅದು ಸಾಕ್ಷಾತ್ ಭಗವಂತನೇ ಅರ್ಚಾವತಾರ. ಹಾಗೆ ಅವರು ಯಾವ ಯಜ್ಞಗಳು ಮಾಡ್ತಾ ಇದ್ರು ಆಗ ತಮ್ಮ ಪಕ್ಕದಲ್ಲೇ
ಸೀತಾದೇವಿ, ತಾಯಿ ಸೀತಾದೇವಿ ಅವರ ಮೂರ್ತಿ ಇರುತ್ತೆ. ಚಿನ್ನದ ಒಂದು ಇದರಲ್ಲಿ ಅವರು ಮಾಡಿ ಜೊತೆಗೆ ಇದ್ರು ಅದು ಆ ರೀತಿಯಲ್ಲೂ ಕೂಡ. ಅದು ಬೆಟರ್, ಕಲಿಯುಗಕ್ಕೆ ಅದು ಬೆಟರ್. ಸೊ ಎನಿವೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಪಾಯಿಂಟ್ ಮುಖ್ಯ ಪಾಯಿಂಟ್ ಶ್ರೀಲ ಪ್ರಭುಪಾದ ಹೇಳ್ತಾ ಇರೋದು, ನಮ್ಗೆ ಗುರುತಿಸ್ತಾ ಇರೋದು ನೋಡಿ, ಉತ್ಥಾನಪಾದರು ಎಷ್ಟು ಸೀರಿಯಸ್ ಆಗಿದ್ದಾರೆ, ಎಷ್ಟು ಕಾತುರರಾಗಿದ್ದಾರೆ ಅವರು. ನೋಡಿ ಅವರು ಎಷ್ಟು ಕಾತುರರಾಗಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಸೂಕ್ತ ಸಮಯ ಗೊತ್ತಾಯ್ತು ಅವ್ರಿಗೆ. ಆಯ್ತು, ಇನ್ನು ಧ್ರುವ ಮಹಾರಾಜರು ಚಿಕ್ಕ ಬಾಲಕ, ಈಗ ದೊಡ್ಡ ಯುವಕನಾದ, ಈ ಮುಂದೆ ಅದೇನ್ ಜರುಗ್ಬೇಕು, ಏನ್ ನಡಿಬೇಕು, ರಾಜನಾದವ್ರಿಗೆ ರಾಣಿ ಇರ್ಲೇಬೇಕು, ಮತ್ತೆ ಅವ್ರ ನಂತರ ಪೀಳಿಗೆಯನ್ನು ಮುಂದುವರಿಸಬೇಕು. ನೆಕ್ಸ್ಟ್ ಅದೆಲ್ಲ ಆಗತ್ತೆ, ಅದು ಕಾಲ ಸಮಯದಲ್ಲಿ ಪ್ರತಿಯೊಂದು ಆಗತ್ತೆ. ಅದಕ್ಕೇನು ನಾನು ಚಿಂತೆ ಮಾಡ್ಕೊಳ್ಳೋದು ಬೇಡ, ನಾನು ನನ್ನ ಬಗ್ಗೆ ಚಿಂತೆ ಮಾಡ್ಕೊಂಡು. ಸೊ ನಿನ್ನೆ ಕೂಡ ನಾವು ಗುರುತಿಸಿದ್ದು ಆ ಉದಾಹರಣೆಗಳು ತಿಳಿಸ್ತಾ ಇದ್ದಿದ್ದು ಪ್ರಭುಪಾದರು, ಹೇಗೆ ನಾವು ಪಕ್ಷಿಗಳು ಕೆಳಗೆ ಎಲ್ಲ ಪಕ್ಷಿಗಳು ಒಟ್ಟಿಗೆ ಇರ್ತವೆ, ಮತ್ತೆ ಚಿಕ್ಕವರಾದಾಗ ತಾಯಿ ತಂದೆ ಪಕ್ಷಿಗಳು ಕೂಡ ಸಹಾಯ ಮಾಡ್ತಾರೆ. ಮತ್ತೆ ಏನಿವೆ ಪಕ್ಷಿಗಳು ಮೇಲೋದ್ಮೇಲೆ ಅವರು ಆಕಾಶದಲ್ಲಿ ಅವರು ಹೋದಾಗ ಅವರು ಸ್ವತಂತ್ರರು, ಎಲ್ಲ ಪಕ್ಷಿಗಳ ಜೊತೆಗೆ ಇದ್ದಾರೆ ಗುಂಪಿನಲ್ಲಿ. ಆದ್ರೂ ಕೂಡ ಪ್ರತಿಯೊಂದು ಹಕ್ಕಿನೂ ಕೂಡ ಅದೊಂದು ಅದೇ ರೆಕ್ಕೆ ಬಡಿದು ಅದೇ ಅಲ್ಲಿ ಹೋಗ್ಬೇಕು, ಅದೇ ಮುಂದೆ ಇದಕ್ಕೆ ಹೋಗ್ಬೇಕು. ಇದು ಒಂದೊಂದು ಹೇಳ್ತಾರೆ, ಯಾವುದು ಎಲ್ಲೆಲ್ಲೋ ಪಕ್ಷಿಗಳಿದೆಯಂತೆ, ಅದು ಬಹಳ ಎಷ್ಟೋ ಸಾವಿರಾರು ಕಿಲೋಮೀಟರ್ ಅದು ಮತ್ತೆ ಅದು ಎಲ್ಲಿ ಅದರ ಜನ್ಮ ಆಗುತ್ತೆ, ಅದು ಮೊಟ್ಟೆಯಿಂದ ಹೊರಗೆ ಬರುತ್ತೆ, ಅದು ಹಾರಾಡಿ ಬರ್ಬೇಕಂತೆ. ವಿಶ್ವದಲ್ಲಿ ಈ ತರ ಎಲ್ಲ ಇದೆ, ಭೂಮಿಯಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದು ವಲಸೆ ಹೋಗುತ್ತೆ, ಮತ್ತೆ ಅದು ವಾಪಸ್ ಅಲ್ಲಿ ಒಂದ್ ಕಡೆಯಲ್ಲಿ ಅದರ ಜನನ ಆಗುತ್ತೆ, ಮತ್ತೆ ವಾಪಸ್ ಬರ್ಬೇಕು ಅದು. ಸೊ ಈ ರೀತಿ ಎಲ್ಲ ಬಹಳ ಕಷ್ಟಗಳಿದೆ. ಇಲ್ಲ ಒಮ್ಮೊಮ್ಮೆ ಅದು ಬರೋವಾಗ ಹೇಳ್ತಾರೆ, ಅದಕ್ಕೆ ಫಸ್ಟ್ಗೆ ಅದು ಕರೆಕ್ಟ್ ಆಗಿ ಅದು ಗಾಳಿ ಸರಿಯಾಗಿ ಇದಾಗ್ಬೇಕಂತೆ, ಯಾಕಂದ್ರೆ ರೆಕ್ಕೆಗಳಿನ ಬೆಳೆದಿಲ್ಲ, ಅದಕ್ಕೆ ಅದು ಬೆಳೆದೇ ಇರುವಾಗ ಅದು ಸಮುದ್ರದ ಮೇಲೆ ಹಾರಿ ಬರುವಾಗ ಒಮ್ಮೆ ಆಚೆ ಈಚೆ ಆದ್ರೆ ಅದು ಬಿದ್ದೋಗುತ್ತಂತೆ ಸಮುದ್ರದಲ್ಲಿ. ಮತ್ತೆ ಕೂಡ ಆ ಸಮುದ್ರದಲ್ಲಿ ಬಿದ್ದೋದ್ರು ಕೂಡ ಆ ನೀರಿನ ಮೇಲೆ ಸ್ವಲ್ಪ ತೇಲಾಡ್ಕೊಂಡು ಮತ್ತೆ ಅದು ಸ್ವಲ್ಪ ಗಾಳಿ ಇದೆಲ್ಲ ಬಂದ್ಮೇಲೆ ಅದು ಮತ್ತೆ ರೆಕ್ಕೆಗಳಾಗಿ ಹೊರಗೆ ಬರೋದು, ಅದು ಮತ್ತೆ ಸ್ಟಾರ್ಟ್ ಮಾಡುತ್ತಂತೆ ಅದರ ಪ್ರಯಾಣ. ತುಂಬಾ ರಿಸ್ಕ್. ಭಗವಂತನು ಈ ನಿಸರ್ಗದಲ್ಲಿ ಮಾಡಿರೋದು ಇದೆ ವೈವಿಧ್ಯತೆ. ಈ ತರ ಪಕ್ಷಿಗಳು ಪ್ರಾಣಿ ಜೀವನದಲ್ಲಿ ಒಂದ್ಸಲ ನೋಡ್ಬೋದು ಒಂದ್ಸಲ, ಆದ್ರೆ ಅವರು ಪ್ರಯತ್ನ ಮಾಡ್ತಾರೆ. ಸೊ ಕೆಲವು ಅದು ಬೇರೆ ಪ್ರಾಣಿಗಳಿಗೆ, ಜಲಚರಗಳಿಗೆ ಅದು ಆಹಾರವಾಗಿ ಅದರ ಪ್ರಾಣ ಹೋಗ್ಬೋದು, ಆದರೂ ಕೂಡ ಬಹಳ ಇದು ಪ್ರಯತ್ನ ಮಾಡಿ ಮತ್ತೆ ನೀರಿನಿಂದ ಅದು ರೆಕ್ಕೆಗಳಾಕಿ ಹೊರಗೆ ಬಂದು ಚಿಕ್ಕ ಮರಿಗಳು ಮತ್ತೆ ಅದು ಪ್ರಯಾಣ ಶುರು ಮಾಡುತ್ತೆ. ಸೊ ಈ ತರ ಎಲ್ಲ ಇದೆ ನಿಸರ್ಗದಲ್ಲಿ, ಈ ತರ ಪಕ್ಷಿಗಳು ಇದರೆಲ್ಲ. ಎನಿವೆ ಇಲ್ಲಿ ಹೇಳ್ತಾ ಇರೋದು, ಪ್ರತಿಯೊಬ್ಬರು ಒಬ್ಬರೇ, ಸಿಂಗಲ್ ನಾವು. ಸೊ ಹಾಗೆ ನಾವು ಅವ್ರು ನಂಗೆ ಸಹಾಯ ಮಾಡ್ತಾರೆ, ಅವ್ರು ನನ್ನ ರಕ್ಷಣೆ ಮಾಡ್ತಾರೆ, ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ, ಇಲ್ಲ, ಅದೆಲ್ಲ ಆಗೋದಿಲ್ಲ. ನಾವು ಪ್ರತಿಯೊಬ್ಬರು ನಮಗೆ, ನಮ್ಮ ಸ್ವಾರ್ಥಕ್ಕೆ ನಾವೊಬ್ಬರು ಕೃಷ್ಣನ ಆಶ್ರಯ ಪಡಿಬೇಕು. ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ಸೊ ಅದು ಆ ಪ್ರಾರ್ಥನೆಯಲ್ಲಿ ಗೋವಿಂದ ದಾಸರು ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅವರು, ಏಧನ ಯೌವನ ಪುತ್ರ ಪರಿಜನ ಇತಕ್ಕೆ ಆಚೆ ಪರ ತೀತಿರೆ. ಸೊ ಈ ಧನ ಇದೆ, ನಮಗೆ ಧನ ಬೇಕು ನಮ್ಗೆ, ಆದ್ರೆ ಇದು ಏನ್ ರಕ್ಷಣೆ ಮಾಡತ್ ನಮ್ಗೆ? ಏಧನ ಯೌವನ. ಸೊ ಯೌವನ ನಮ್ಗೆ ಯುವಕ ದೇಹ, ಇಲ್ಲಾಂದ್ರೆ ಈ ದೇಹ ಹೀಗೆ ಮುಂದುವರಿಸಲಿಕ್ಕೆ ನಾವು ಹೋಗೋಣ, ಒಂದು ಎಕ್ಸರ್ಸೈಸ್ ಮಾಡೋಣ, ಯೋಗಾಭ್ಯಾಸ ಮಾಡೋಣ. ಇದೆಲ್ಲ ಯಾಕೆ ಜನರು ಮಾಡ್ತಾ ಇರೋದು? ಅವ್ರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅವ್ರು. ಎಲ್ಲ ಇದನ್ನ ಯೌವನ ಪುತ್ರ ಪರಿಜನ, ಪುತ್ರ. ಸೊ ನಮ್ಮ ಮಕ್ಕಳನ್ನು ನಾನು ಚೆನ್ನಾಗಿ ಬೆಳೆಸಿ ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸುಧಾರಿಸಿ ಅವ್ರನ್ನ ರಕ್ಷಣೆ ಮಾಡ್ತಾರೆ. ಏದನ ಯೌವನ ಪುತ್ರ ಪರಿಜನ, ನನ್ನ ಬಂಧುಗಳು, ನನ್ನ ಹೆಂಡತಿ, ಎಲ್ಲರೂ, ನನ್ನ ನೆಂಟರು, ನನ್ನ ಬಂಧುಗಳು, ನನಗೆ ಹೈ ಇನ್ಫ್ಲೂಯೆನ್ಸ್ ಇದೆ. ಎದನ ಯೌವನ ಪುತ್ರ ಪರಿಜನ ಇತಕ್ಕೆ ಆಚೆ ಪರತೀತಿರೆ ಕಮಲ ದಲಜಲ ಜೀವನ ಠಲಮಲ. ಸೊ ಹೇಳ್ತಾರೆ, ಇದೆಲ್ಲ ಹೇಗಂದ್ರೆ ನಮ್ಮ ಜೀವನ ಹೇಗಂದ್ರೆ ಕಮಲ ದಲಜಲ. ಕಮಲ ಅಂದ್ರೆ ಕಮಲ ಹೂ, ಅದರ ಮೇಲೆ ದಲ ಜಲ, ಅದ್ರ ಮೇಲೆ ದಲ, ಕಮಲ ದಲದ ಮೇಲೆ ಜಲ, ಆ ನೀರು, ಒಂದು ಡ್ರಾಪ್ ನೀರು ಅದು ಇರುತ್ತೆ, ಕಮಲದ ಇದ್ರ ಮೇಲೆ ನಿಲ್ಲುತ್ತೆ, ಎಲೆಯ ಮೇಲೆ, ಅದರ ಮೇಲೆ, ಹೂವಿನ ಮೇಲೆ ನಿಲ್ಲುತ್ತೆ. ಕಮಲ ದಲ ಜಲ ಜೀವನ ಠಲಮಲ. ಆದ್ರೆ ಆ ನೀರು ಎಷ್ಟೊತ್ತು ಉಳಿಯುತ್ತೆ? ಅದು ಕಮಲದ ಮೇಲೆ ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಆ ಕಮಲದ ಮೇಲೆ ಇರೋ ಆ ನೀರು ಕೆಳಗೆ ಬಿದ್ದು. ಅದೇ ರೀತಿಯಲ್ಲಿ ಹೇಳ್ತಾರೆ ಜೀವನ ಠಲಮಲ. ನಮ್ಮ ಜೀವನ ಕೂಡ ಈಗ ಇದೆ ನನ್ನ ಜೀವ, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಮಿನಿಟ್ ಅದು ಒಂದು ಪಕ್ಷಿ ಆಗಿ ಹಾರಾಗಿ ಹೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಜೀವ ನಂದು ಈ ದೇಹದಿಂದ ಹೋಗ್ಬಿಡುತ್ತೆ. ಪ್ರತಿಯೊಬ್ಬರು ನಾವು ಸ್ಥಿತಿಯಲ್ಲಿ ಇದ್ದೇವೆ ನಾವು. ಕಮಲ ದಲ ಜಲ ಜೀವನ ಠಲಮಲ.
ಸೊ ಒಂದೊಂದು ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡ್ತೀರಾ ನೀವು, ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಈಗ ನಾವು ಕೂಡ ಮಾತಾಡುವಾಗ ಯಾರು ಕೂಡ ಮಾತಾಡ್ತಾ ಇದ್ದಾರೆ, ನಮ್ಮನ್ನ ಯಾರೋ ಕೇಳ್ತಾ ಇದ್ದಾರೆ, ನಮಗೆ ಒಂದು ಆನಂದ ಇರುತ್ತೆ. ನಮ್ಗೆ ಅದರಲ್ಲೊಂದು ಏನೋ ಅದೊಂದು ಆನಂದ ಇದೆ. ನಮ್ಮನ್ನ ಎಲ್ಲ ಕೇಳ್ತಾ ಇದ್ದಾರೆ ನಾವು ಹೇಳೋದು ಇನ್ನೊಂದು. ಸೊ ಹೀಗೆ ಒಂಥರ ವಿಡಿಯೋಸ್ ಒಬ್ಬೊಬ್ರು ಮಾತಾಡೋದು, ಪ್ರವಚನ ಕೊಡೋದು, ಇನ್ನೇನೋ ವಿಷಯ ಡಿಸ್ಕಷನ್ ಮಾಡೋದು, ಏನೋ ಒಂದು ಕ್ಲಾಸ್ ಕೊಡೋದು, ಈ ತರ ಇದ್ದಾರೆ. ಸಡನ್ ಆಗಿ ಹೃದಯಘಾತ ಆಗುತ್ತೋ ಇನ್ನೊಂದಾಗೋ ಅಲ್ಲೇ ಕುಸಿದ್ ಬಿಡ್ತಾರೆ. ಇರ್ಬೋದು, ಬೆಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಇರ್ಬೋದು ನಮ್ಮಲ್ಲಿ. ಈ ಆಸ್ಪತ್ರೆಯಲ್ಲಿ ಎಲ್ಲ ಇದೆ, ಆಮೇಲೆ ಅಷ್ಟು ದೊಡ್ಡ ವೈದ್ಯರಿದ್ದಾರೆ, ಎಲ್ಲ ನರ ವೈದ್ಯರಿದ್ದಾರೆ, ಇನ್ನೊಂದು ಹೃದಯಕ್ಕೆ ವೈದ್ಯರಿದ್ದಾರೆ, ಎಲ್ಲ ತಜ್ಞರು, ಸರ್ಜನ್ಸು ಎಲ್ಲ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಎಲ್ಲ ಅಮೆರಿಕದಿಂದ ಓದಿ ಬಂದಿದ್ದಾರೆ ಅವರು. ಈ ತರ ಎಲ್ಲ ಇರ್ಬೋದು. ಇಲ್ಲ ಮಾತ್ರೆಗಳು, ಮೆಡಿಸಿನ್ ನಮ್ಮ ಹತ್ರ ಎಲ್ಲ ಇದೆ, ಎಲ್ಲ ಶೋಧನೆ ಮಾಡಿ ಎಲ್ಲ ಕಂಡು ಹಿಡಿದಿದ್ದೇವೆ. ಹಾಸ್ಪಿಟಲ್ ಬೆಡ್ಸ್ ಎಲ್ಲ ಈಗಿದೆ, ದೊಡ್ಡ ದೊಡ್ಡ ಮೆಷಿನ್ಗಳಿದೆ, ICU ಇದು ಅದು. ಯಾರು ನಮ್ಗೆ ರಕ್ಷಣೆ ಮಾಡ್ತಾರೆ? ನಮ್ಮ ಸಮಯ ಬಂದಾಗ ಯಾರು ರಕ್ಷಣೆ ಮಾಡಕ್ಕಾಗಲ್ಲ, ಏನಿದ್ರು ಕೂಡ ಅಷ್ಟೇ. ಸೊ ಕಮಲ ದಲ ಜಲ ಜೀವನ ಠಲಮಲ. ಸೊ ಹೀಗೆ ನಮ್ಮ ಜೀವನ. ಇಲ್ಲಾಂದ್ರೆ ಇನ್ನೊಂದ್ಸಲ ಹೇಳ್ತಾರೆ, ಹೇಗೆ ಒಂದು ಜೀವನ ಹೇಗೆ ಅಂದ್ರೆ ನಮ್ದು ಕ್ಷುರಸ್ಯ ದಾರ, ಕ್ಷುರ ಇದು ನಾವು ಮಾಡ್ಕೊಳ್ಳುವಾಗ ಏನಿದೆ ಅದು ಕೂಡ ಹೇಳ್ತಾರೆ. ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನಮ್ಗೊಂದು ಪ್ರಚೋದನೆ ಕೊಡಕ್ಕೆ. ಇವಾಗ ಅಂದ್ರೆ ನಾವು ಇದೆಲ್ಲ ಸ್ವಲ್ಪ ರೇಸರ್ಸ್ ಪ್ರೊಟೆಕ್ಷನ್ ಇದೆ, ಹಿಂದೆ ಈ ತರ ಇರ್ತಾ ಇರ್ಲಿಲ್ಲ. ಅದು ಇದರಲ್ಲೂ ಕೂಡ ಒಂದೊಂದ್ಸಲ ಆಗುತ್ತೆ. ಬಟ್ ಏನಿವೆ ಅದು ಮಾಡುವಾಗ, ತಲೆಗೋ ಇನ್ನೊಂದು ಮಾಡುವಾಗ ಸ್ವಲ್ಪ ಹುಷಾರಿಲ್ಲ ಅಂದ್ರೆ, ನಾವು ಸ್ವಲ್ಪ ಎಚ್ಚರಿಕೆ ಇಲ್ಲ ಅಂದ್ರೆ ಅದು ರಕ್ತ ಬಂದ್ಬಿಡುತ್ತೆ. ಸೊ ಹಾಗೆ ಹೇಳ್ತಾರೆ, ನಮ್ಮ ಆಧ್ಯಾತ್ಮಿಕ ಜೀವನನೂ ಕೂಡ ಹಾಗೆ, ನಮ್ಮ ಇದು ಹಾಗೆ. ನಾವು ತುಂಬಾ ನಾವು ಕೇರ್ಫುಲ್, ಜಾಗೃತವಾಗಿರ್ಬೇಕು. ಆಮೇಲೆ ತುಂಬಾ ಸೀರಿಯಸ್ ಆಗಿರ್ಬೇಕು. ಸೊ ಕಮಲ ದಲ ಜಲ ಜೀವನ ಟಲಮಲ ಭಜವು ಹರಿಪಾದ ನೀತಿರೇ. ಸೊ ಅದಕ್ಕೆ ಅವರು ಗೋವಿಂದಾಸರು ಹೇಳ್ತಾರೆ ನಮ್ಗೆ, ಅದಕ್ಕೆ ಏನ್ ಮಾಡ್ಬೇಕು ನಾವು? ಭಜವು ಹರಿಪಾದ, ಕೃಷ್ಣನ ಪಾದಗಳನ್ನು ಭಜಿಸಬೇಕು. ಭಜವು ಹರಿಪಾದ ನೀತಿರೇ, ಸದಾ ನಾವು ಇರ್ಬೇಕು. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಮ್ಗೇನ್ ಹೇಳ್ತಾರೆ? ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಸೊ ನಾವು ಸದಾ ಕೃಷ್ಣನನ್ನು ಭಜಿಸಬೇಕು, ಕೃಷ್ಣನನ್ನು ಆಶ್ರಯಿಸಬೇಕು. ಅಂದ್ರೆ ನಾವು ಸದಾ ಹರಿನಾಮವನ್ನು, ಹರೇ ಕೃಷ್ಣ ಮಹಾಮಂತ್ರವನ್ನು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಇದನ್ನ ನಾವು ಸತತವಾಗಿ ಹೇಳ್ತಾ ನಾವು ಹೇಳ್ತಾ ಇದ್ದೀವಿ. ಸೊ ಇದು ಒಂದು ಉತ್ತಾನಪಾದರು ಅಷ್ಟು ರಾಜರಾಗಿದ್ದಾರೆ, ಅಷ್ಟು ಕಾರ್ಯನಿರ್ವಹಣೆ ಇದೆ, ಅದೆಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ರಾಜರ್ಷಿ ಅವರು ಪ್ರಜೆಗಳನ್ನು ಅಷ್ಟು ಪ್ರೀತಿಯಿಂದ, ಕೇವಲ ಅವರು ಧ್ರುವ ಮಹಾರಾಜರ ಮೇಲೆ ವಾತ್ಸಲ್ಯ ಅಂತಲ್ಲ, ಪ್ರಜೆಗಳ ಮೇಲೂ ಅವ್ರ ವಾತ್ಸಲ್ಯ ಇದೆ ಅವರಿಗೆ. ಸೊ ಆ ರೀತಿ ಅವರು ನಿರ್ವಹಣೆ ಮಾಡಿದ್ರು. ಆದರೆ ಒಂದು ಸಮಯದಲ್ಲಿ ಅವರು ಆಯ್ತು, ನನ್ನದು ಏನಿದೆ, ನನ್ನ ಕರ್ತವ್ಯ ಏನಿದೆ ಆಯ್ತು. ಈಗ ಧ್ರುವ ಮಹಾರಾಜರು ಇದ್ದಾರೆ, ಸೊ ಅವ್ರು ಮಾಡ್ತಾರೆ, ಅವ್ರು ನೋಡ್ಕೊಳ್ತಾರೆ ರಾಜ್ಯವನ್ನು. ಸೊ ನಾನು ಈಗ ನನ್ನನ್ನು ನೋಡ್ಕೊಳ್ಳೋಣ, ಸೊ ನನ್ನ ಆಧ್ಯಾತ್ಮಿಕ ಪ್ರಗತಿ ನಾನು ಮಾಡ್ಬೇಕು ಅಂತ ಆ ಕಾತುರತೆಯಿಂದ ಅವರು ಮಗನ ಮದುವೆಯನ್ನು ಕೂಡ ನಡೆಸ್ಕೊಳ್ಳಿಲ್ಲ. ಮೊದಲೇ ಅವರು ಕಾಡಿಗೆ ಹೋಗ್ಬಿಟ್ರು. ಆದ್ರೂ ಕೂಡ ಮೊನ್ನೆ ಕೇಳಿದ್ವಿ ನಾವು, ಶಿಲ ಪ್ರಭುಪಾದರು ಹೇಳ್ತಾರೆ, ಇದು ಹಿಂದೆ ಹೀಗಿರ್ತಾ ಇತ್ತು. ಈ ತರ ನೂರಾರು ಸಾವಿರಾರು ರಾಜರ್ಷಿಗಳು ಮಾಡ್ತಾ ಇದ್ರು. ಒಂದು ಸಮಯಕ್ಕೆ ನೋಡಿದ್ರೆ ಅಷ್ಟು ಅಂಟಿಕೊಂಡಿದ್ದಾರೆ ಅವರು, ಸಂಪತ್ತಿನ ಮಧ್ಯೆ ಇದ್ದಾರೆ, ಭೋಗದ ಮಧ್ಯೆ, ಐಶ್ವರ್ಯ ಮಧ್ಯೆ ಇದ್ದಾರೆ. ನಮಗೆ ಭಗವಂತ ಕೃಷ್ಣ ಹೇಳ್ತಾನೆ, ಭೋಗೈಶ್ವರ್ಯ ಇರಬಾರ್ದು, ಭೋಗೈಶ್ವರ್ಯ ಪ್ರಸಕ್ತಾನ ತಯಾ ಅಪರುತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ ಅಂತ ಹೇಳ್ತಾನೆ ಭಗವಂತರು ನಮಗೆ. ಸೊ ಭೋಗ ಐಶ್ವರ್ಯ, ಆದ್ರೆ ಈ ರಾಜರು ಅದ್ರ ಮಧ್ಯೆ ಇದ್ದಾರೆ, ಹೊರಗೆ ನೋಡಿದ್ರೆ ಬಾಹ್ಯವಾಗಿ. ಆದ್ರೆ ಅವರಲ್ಲಿ ಹೇಗೆ ಆಧ್ಯಾತ್ಮಿಕ ಬೆಳವಣಿಗೆ ಇತ್ತು ಅಂದ್ರೆ, ಅವರು ಆ ವೈರಾಗ್ಯವನ್ನು ವ್ಯಕ್ತಪಡಿಸ್ತಾ ಇದ್ರು, ಜೀವನದ ಒಂದು ಸಮಯದಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಕಲಿಯುಗದಲ್ಲಿ ಇದೆಲ್ಲ ಮಾಡ್ಬೇಕಾ ನಾವು? ಸೊ ಪ್ರಭುಪಾದರ ಹಿಂದೆ ನಮಗೆ ಇಂದಿನ ಅಧ್ಯಾಯ ಭಾವಾರ್ಥ ತಿಳಿಸ್ಕೊಟ್ಟಿದ್ದು ಅಗತ್ಯ ಇಲ್ಲ. ನಾವು ಏನ್ ಮಾಡ್ಬೇಕು? ನಾವು ಈ ಕೃಷ್ಣ ಪ್ರಜ್ಞಾ ಚಳವಳಿಯ ಆಶ್ರಯ ಪಡಿಬೇಕು. ಶಿಲ ಪ್ರಭುಪಾದರು ನಮಗೆ ಈ ರೀತಿ ಒಂದು ಸಂಸ್ಥೆ, ಈ ರೀತಿ ಸಂಘವನ್ನು ಮಾಡಿದ್ದಾರೆ, ಎಲ್ಲೆಡೆ ಭಕ್ತರಿದ್ದಾರೆ. ಸೊ ಹಾಗೆ ಶಿಲ ಪ್ರಭುಪಾದ ಹೇಳ್ತಾರೆ, ಈ ಚಳುವಳಿಯ ಆಶ್ರಯವನ್ನು ಪಡಿಬೇಕು. ಕೃಷ್ಣ ಪ್ರಜ್ಞಾ ಚಳವಳಿ ಅಂದ್ರೆ ಭಕ್ತರ ಸಂಘದಲ್ಲಿ ನಮ್ಮ ಭಕ್ತಿಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಇದನ್ನು ಹೆಚ್ಚು 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 ನಾವು ಇದನ್ನು ಈ ಪ್ರಗತಿ ಸಾಧಿಸಬೇಕು, ಹೆಚ್ಚು ಹೆಚ್ಚು ನಾವು ಆಶ್ರಯ ಪಡಿಬೇಕು. ಸೊ ನಾವು ಈ ರೀತಿ ಅವ್ರು ಮಾಡೋ ತರ ಕಾಡಿಗೆ ಹೋಗಕ್ಕಾಗಲ್ಲ. ನಮ್ಗೆ ಹೋಗ್ಬೇಕು ಅಂದ್ರೆ ಓಕೆ, ಬೇಕಾದ್ರೆ ನಾವೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಬೃಂದಾವನ, ಮಾಯಾಪುರ ಆ ತರ. ಇಲ್ಲಾಂದ್ರೆ ಅದು ಕೂಡ ಎಷ್ಟೋ ಸಲ ಆಗೋದಿಲ್ಲ. ಅದು ನಮ್ಗೆ ಎಲ್ಲರಿಗೂ ಅದು ಆಗುತ್ತಾ? ಅಲ್ಲಿ ಹೋಗಿ ಅಲ್ಲಿ ನಾವು ಸ್ಥಳ ಖರೀದಿ ಮಾಡೋಣ, ಅಲ್ಲೊಂದು ಕಟ್ಟಡ ಖರೀದಿ ಮಾಡೋಣ, ಮತ್ತೆ ಅಲ್ಲೇ ಇದ್ಬಿಡೋಣ ನಾವು,
ಎಲ್ಲರಿಗೂ ಆಗೋದು ಇಲ್ಲ ಅದು ಅಷ್ಟು. ಅದಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ಬೇಕು, ಇನ್ನೊಂದು ಬೇಕು, ಮತ್ತೆ ಅಲ್ಲಿರೋ ವಾತಾವರಣ ಇದು ನಮ್ಗೆ ಸೆಟ್ ಆಗ್ಬೇಕಲ್ಲ ನಮ್ಗೆ. ಯಾಕಂದ್ರೆ ಈಗ ನಮಗೆ ಎಷ್ಟು ಇದಾಗಿದೆ, ಒಂದು ರೀತಿಯಲ್ಲಿ ಇದೆ, ಯಾರು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಭಕ್ತರು ಅಲ್ಲೆಲ್ಲ. ಇವಾಗ ಮಾಯಾಪುರಲ್ಲಿ ಕೇಳ್ತೇವೆ, ನಮ್ಮ ಗುರು ಮಹಾರಾಜರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾರೊಬ್ಬರು ಭಕ್ತರು ಅವರು ಸ್ವಂತ ಹಣದಿಂದ ಅವರು ಆಸ್ಪತ್ರೆ ಶುರು ಮಾಡಿ, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇದಕ್ಕೆಲ್ಲ ಕೂಡ ಗುರು ಮಹಾರಾಜರು 2 ಕೋಟಿವರೆಗೂ ಯಾರು ಇದು ಕೊಡ್ತಾರೆ ಅವರು ಕೂಡ ಮ್ಯಾಚ್ ಮಾಡ್ತಾರೆ. ಎಲ್ಲ ಕೇಳ್ತಾ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಬಟ್ ಎನಿವೆ, ಇಲ್ಲಾಂದ್ರೆ ಸಮಯ ಇಲ್ಲಾಂದ್ರೆ ಪ್ರಭುಪಾದ ಜೋಕ್ ಮಾಡ್ತಾರೆ, ಜನರು ವೃಂದಾವನಕ್ಕೆ ಹೋಗ್ತಾರೆ, ಮತ್ತೆ ವೃಂದಾವನಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿಲ್ಲ ಅಷ್ಟು ಒಂದು ರೀತಿಯಾಗೋ ಏನೋ, ಮತ್ತೆ ಅವ್ರಿಗೇನೋ ಆರೋಗ್ಯ ಇದ್ದಾಗ ಅವ್ರು ಡೆಲ್ಲಿಗೆ ಹೋಗ್ತಾರೆ. ಮತ್ತೆ ದೆಹಲಿ ಅದು ವೃಂದಾವನದಿಂದ ದೂರ ಇದೆ ಅದು. ಸೊ ಅಲ್ಲಿ ಹೋಗಿ ಅಲ್ಲೇ ಆಸ್ಪತ್ರೆಯಲ್ಲಿ ಅವರು ದೇಹತ್ಯಾಗ. ಸೊ ಹೀಗೆ ವೃಂದಾವನಕ್ಕೆ ಹೋದ್ರು ಕೂಡ ಕೊನೆಗೆ ಅವರ ಒಂದು ಆರೋಗ್ಯ ಅವ್ಯವಸ್ಥೆಗೋ ಇಲ್ಲಾಂದ್ರೆ ಅವ್ರ ಮಕ್ಕಳು ಬಂದು ಮತ್ತೆ ಕರ್ಕೊಂಡು ಹೋಗಿ ಅವ್ರ ದೇಹತ್ಯಾಗ. ಸೊ ಈ ರೀತಿ ಎಲ್ಲ ಕೂಡ ಆಗುತ್ತೆ. ಎನಿವೆ, ಅದೆಲ್ಲ ಮುಖ್ಯವಾಗಿ ನಾವು ಕೃಷ್ಣನ ಆಶ್ರಯ ಪಡಿಬೇಕು. ಕೃಷ್ಣಾಶ್ರಯ ಪಡೆಯೋದು ನಾವು ಅಲ್ಲಿ ಹೋಗಿ ಅಲ್ಲೇ ಮಾಡ್ಬೇಕು ಅಂತಾನೂ ಇಲ್ಲ. ನಾವ್ ಎಲ್ಲೆಲ್ಲಿದ್ರು ಶಿಲ ಪ್ರಭುಪಾದರು ಒಂದು ರೀತಿ ಹೇಳ್ತಾರೆ, ನನ್ನ ಈ ಮಂದಿರಗಳೆಲ್ಲಿದೆ, ಶಿಲ ಪ್ರಭುಪಾದ ಸ್ಟಾರ್ಟ್ ಮಾಡಿದ್ದು ಕೃಷ್ಣ ಪ್ರಜ್ಞಾ ಆಂದೋಲನ, ಅವರ ನಿಯಮಗಳನ್ನು ಪಾಲನೆ ಮಾಡ್ತಾ ದೊಡ್ಡ ದೊಡ್ಡ ನಗರಗಳು ಪ್ರಭುಪಾದ ಸ್ಟಾರ್ಟ್ ಮಾಡಿದ್ರು. ನ್ಯೂಯಾರ್ಕ್ ಅಲ್ಲಿ ಮಾಡಿದ್ರು ಪ್ರಭುಪಾದರು, ಲಾಸ್ ಏಂಜಲೀಸ್ ಮಾಡಿದ್ರು, ಪ್ಯಾರಿಸ್, ಲಂಡನ್ ಅಂತ ದೊಡ್ಡ ದೊಡ್ಡ ನಗರಗಳು. ನಂತರ ಭಾರತದಲ್ಲೂ ಪ್ರಭುಪಾದರು ಮುಂಬೈಯಲ್ಲಿ ಮಾಡಿದ್ರು. ನಂತರ ಆಗಲೇ ಕಲ್ಕತ್ತಾ ಪ್ರಭುಪಾದ ಇದ್ದಾಗಲೇ ಅವರ ಆದೇಶದ ಮೇಲೆ ಭುವನೇಶ್ವರ್, ಹೈದರಾಬಾದ್, ಮತ್ತೆ ಅವರ ಆದೇಶದ ಮೇರೆಗೆ ಅವರ ಶಿಷ್ಯರು ಇನ್ನ ಭಾರತದಾದ್ಯಂತ ಎಷ್ಟು ಕೇಂದ್ರಗಳು, ಇವಾಗ ಎಲ್ಲ ದೊಡ್ಡ ದೊಡ್ಡ ಊರಿನಲ್ಲಿ ಕೂಡ ನಮ್ಮ ಮಂದಿರಗಳಿದೆ. ಇವಾಗ ಮಂಗಳೂರಿನಲ್ಲೂ ಕೂಡ ಮಂದಿರ ಆಯ್ತು, ಬೆಂಗಳೂರು, ಎಷ್ಟು ಚೆನ್ನೈ, ಎಲ್ಲ ತಿರುಪತಿ, ಎಷ್ಟು ಇದಿದೆ. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ಇದೆಲ್ಲವೂ ಏನ್ ನನ್ನ ಕೇಂದ್ರಗಳಿದೆ, ನಮ್ಮ ದೇವಸ್ಥಾನಗಳಿದೆ, ಇದೆಲ್ಲವೂ ತೀರ್ಥಕ್ಷೇತ್ರಗಳು, ಪಿಲಿಗ್ರಿಮೇಜ್. ಇವಾಗ ನಾವು ತೀರ್ಥಕ್ಕೆ ಹೋಗ್ತೀವಿ, ಇವಾಗ ಜನರಿಗೆ ನಾವು ಹೇಳ್ತೀವಿ ನಾವು ಅಯೋಧ್ಯೆ ಯಾತ್ರೆ ಹೋಗ್ತಾ ಇದೀವಿ. ಈಗ ಅಕ್ಟೋಬರ್ 29ರಿಂದ ನವೆಂಬರ್ 5 ಅಯೋಧ್ಯೆ, ಮತ್ತೆ ಪ್ರಯಾಗ್ರಾಜ್, ಮತ್ತೆ ವಾರಣಾಸಿ ಅಂತ ಹೇಳಿದ್ರೆ ಜನರು ಬರ್ತೇವೆ ಹೋಗೋಣ. ಸೊ ಅದು ಡೆಫಿನೆಟ್ಲಿ ತೀರ್ಥಕ್ಷೇತ್ರಗಳು ಇಲ್ಲ ಅಂತ. ಹಾಗೆಯೇ ಈ ನಮ್ಮ ಇಸ್ಕಾನ್ ಮಂದಿರಗಳು ಎಲ್ಲೆಲ್ಲಿದೆ ಇದು ಕೂಡ ತೀರ್ಥಕ್ಷೇತ್ರ. ಶಿಲ ಪ್ರಭುಪಾದ ಭಾವಾರ್ಥದಲ್ಲಿ ಬರೀತಾರೆ, ಈಗ ಶಿಲ ಪ್ರಭುಪಾದರು ಅವರ ಪ್ರಭಾವದಿಂದ ಶುದ್ಧ ಭಕ್ತರು ಸೃಷ್ಟಿಸಿದ ತೀರ್ಥಕ್ಷೇತ್ರಗಳು. ಸೊ ಎಲ್ಲಿ ಇರ್ಬೋದು ಹೊರಗೆ, ಅದು ಅದರ ಒಂದು ಗೋಡೆ ಹೊರಗೆ ಹೋದ್ರೆ ಅಲ್ಲಿ ಬೀದಿ ಇದೆ, ರೋಡ್ ಇದೆ, ಮತ್ತೆ ಜನರ ಮನೆಗಳಿದೆ, ಮತ್ತೆ ಬೇರೆ ಬೇರೆ ಇದೆ. ಆದ್ರೆ ಒಳಗೆ ಬಂದ್ಮೇಲೆ ಇಲ್ಲಿ ಭಗವಂತನಿದ್ದಾನೆ, ಶ್ರೀ ರಾಧಾಕೃಷ್ಣ, ರಾಧಾ ಗೋವಿಂದ, ಜಗನ್ನಾಥ, ಬಲದೇವ, ಸುಭದ್ರನೋ, ಶ್ರೀ ಗೌರನಿತಾಯೋ ಇದ್ದಾರೆ. ಸೊ ಅವರ ಇದರಲ್ಲಿ ಒಳಗೆ ಆದ ವಾತಾವರಣ ಅದು ವೈಕುಂಠ, ಅದು ಗೋಲೋಕ, ಅದು ನಮ್ಗೆ ಪುಣ್ಯಕ್ಷೇತ್ರ ಅದು. ಸೊ ಹಾಗಾಗಿ ನಾವು ಅದರ ಲಾಭವನ್ನು ಪಡಿಬಹುದು. ನಾವು ಸೊ ಅವೆಲ್ಲ ಆಶ್ರಯ ಪಡೆದು ನಾವು ಅಲ್ಲಿ ನಮ್ಮ ಸೇವೆ ಮಾಡೋದಾಗ್ಬೋದು, ಇನ್ನೊಂದು ಆ ಭಕ್ತರ ಸಂಘದಲ್ಲಿ ನಾವು ಭಕ್ತಿ ಮಾಡೋದಾಗ್ಬೋದು, ಸೊ ಅದರ ಪ್ರಚಾರದಲ್ಲಿ ನಾವು ಭಾಗವಹಿಸೋದಾಗ್ಬೋದು. ಸೊ ಈ ರೀತಿ ನಾವು ಮಾಡ್ಬೇಕು ನಾವು. ಆದರೆ ಇಲ್ಲಿ ಹೇಳ್ತಾ ಇರೋದು ತೀವ್ರವಾಗಿ ನಾವು ಯಾವಾಗ ಈಗಲ್ಲ, ಈಗ ಇನ್ನ ಒಂದು 20 ವರ್ಷ ಆಗ್ಲಿ, ಇನ್ನೊಂದು 30 ವರ್ಷ ಆಗ್ಲಿ, ಇಲ್ಲ, ಸಮಯ ನಮ್ಮ ಕೈಯಲ್ಲಿಲ್ಲ. ನಾವು ನಮಗೆ ಇರೋ ಸಮಯ ಈಗ ನಮ್ಮ ಕೈಯಲ್ಲಿದೆ ಅಷ್ಟೇ. ಮುಂದೆ ಏನಿದೆ ಹೇಗಿದೆ ಗೊತ್ತಿಲ್ಲ ನಮಗೆ. ಮುಂದೆ ಈಗ ನಮ್ಗೆ ಏನಾಗತ್ತೆ, ಎಷ್ಟರ ಮಟ್ಟಿಗೆ ನಮ್ಗೆ ಮ್ಯಾಕ್ಸಿಮಮ್ ಆಗುತ್ತೆ ನಾವು ಪ್ರಯತ್ನ ಪಡ್ಬೇಕು. ನಾವು ಮಾಡಿದಷ್ಟು ಭಗವಂತನ ಇನ್ನು ನಮ್ಗೆ ಹೆಚ್ಚು ಅವಕಾಶಗಳು ಕೊಡ್ತಾನೆ, ಹೆಚ್ಚು ಆ ತರ ಒಂದು ಸೌಕರ್ಯಗಳು ಕೊಡ್ತಾನೆ. ನಾವು ಭಕ್ತಿಯನ್ನು ಇನ್ನ ಸುಲಭವಾಗಿ ನಾವು ಅಭ್ಯಾಸ ಮಾಡ್ಬೋದು. ಸೊ ಇದು ನಾವು ಮಾಡ್ಬೇಕಾದದ್ದು. ನಾವು ಇನ್ನೊಂದ್ ಕಡೆ ಶಿಲ ಪ್ರಭುಪಾದ ಅವ್ರ ಶಿಷ್ಯರಿಗೆ ಹೇಳಿದ್ದಾರೆ, ನನ್ನ ಶಿಷ್ಯನಾದವರು ಅವರು ನರಕದಲ್ಲಿರ್ಬೋದು, ಅವ್ರು ಸ್ವರ್ಗದಲ್ಲಿರ್ಬೋದು, ಅವರು ಕನಿಷ್ಠ 16 ಸುತ್ತು ಜಪ ಮಾಡಬೇಕು. ಮೈ ಡಿಸೈಪಲ್ ವೆದರ್ ಈಸ್ ಇನ್ ಹೆವೆನ್ ಆರ್ ಇನ್ ಹೆಲ್ ಈ ಶುಡ್ ಚಾಂಟ್ 16 ರೌಂಡ್ಸ್. ಈ ತರ ಆಚಾರ ನಿರ್ದೇಶನಗಳು ಬಹಳ ಇದೆ. ಹೇಗೆ ನಾವು ತುಂಬಾ ಇವಾಗಿಲ್ಲ ಚಿಕ್ಕ ಮಕ್ಕಳಿಂದ ಜಪ ಮಾಡ್ತಾರೆ ಕೆಲವು ಜನ ಭಕ್ತರು. ಆದ್ರೆ ವಯಸ್ಸಾಗ್ತಾ ಅವರು ಅಯ್ಯೋ ನಾನೀಗ ನೀಟ್ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಇಲ್ಲಾಂದ್ರೆ ಇನ್ನೊಂದು ಮಾಡ್ಬೇಕು. ಹಾಗೆ ತಂದೆ ತಾಯರೇ ಹೇಳ್ತಾರೆ, ಭಕ್ತರಾದವರೇ ತಂದೆ ತಾಯರು ಹೇಳ್ತಾರೆ, ಬೇಡ ಮಗು, ಈಗ ನೀನು ಜಪ ಮಾಡೋದು ಬೇಡ, ನೀನು ಒಂದು ಮಾಲೆ ಮಾಡು. ಅದು ಕೂಡ ಆಮೇಲೆ ನೀವು 1 ಮಾಲೆ ಅಂತ ಅವ್ರಿಗೆ ಮಾಡಿ 4 ಮಾಲೆ ಮಾಡಿ ಕಡಿಮೆ ಮಾಡಿಸ್ತಾರೆ. ಕೆಲವು ಸಮಯ ಆದ್ಮೇಲೆ ಆ ಮಗು ಅದನ್ನು ಕೂಡ ಬಿಟ್ಬಿಡುತ್ತೆ, ಬಾಯಲ್ಲಿ ಹರೇ ಕೃಷ್ಣ ಮಾತ್ರ ಹೇಳೋದು ಬಿಟ್ಬಿಡುತ್ತೆ. ಅಂದ್ರೆ ನಮಗೆ ಯಾವ್ದು ಗುರಿ ಅಂತ ಗೊತ್ತಾಗ್ತಾ ಇದೆ. ಗುರಿ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು. ಇಲ್ಲಿ ತಾತ್ಕಾಲಿಕ ಜೀವನ, ಇದು ಜೀವನ ಟಲಮಲ, ಇದು 4 ದಿನದ ಜೀವನ, ಇದು ವರ್ಷಗಳು ಬಂದ್ಬಿಡುತ್ತೆ. 2025 ಕ್ಯಾಲೆಂಡರ್ ಈಗ ಸ್ವಲ್ಪ ಚಿಕ್ಕ ಸಮಯಕ್ಕೆ ಎಷ್ಟು ವರ್ಷ ಆಯ್ತು. ನಾವು 2024 ನೋಡಿದ್ವಿ, 23 ನೋಡಿದ್ವಿ, 2021, 22, 2002
ಮಂಗಳೂರಿಗೆ ನಮ್ಮ ಪ್ರಭುಗಳು ಬಂದು ಕೇಂದ್ರ ಸ್ಟಾರ್ಟ್ ಮಾಡೋದು. ಹೇಗೆ ದಿನಗಳು ಬರಲಿದೆ, ವರ್ಷಗಳು ಬರಲಿದೆ, ಆಗೋಯ್ತು, ಫಿನಿಶ್. 2003, 4, 5, 6, 7, 8 ಹೀಗೆ ನಮ್ಮ ಜೀವನ ಹಾಗೆ ಮುಗ್ದು ಹೋಗ್ಬಿಡುತ್ತೆ. ಈ ಜಗತ್ತು ನಾವು 20 ವರ್ಷ, 40 ವರ್ಷ, 100 ವರ್ಷ, ಇದು ಕೂಡ ದೊಡ್ಡ ಸಮಯ ಅಲ್ಲ, ಇದು ಮುಗ್ದು ಹೋಗುತ್ತೆ. ಆದ್ರೆ ನಾವು ಈ ಸಮಯದಲ್ಲಿ ನಾವು ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸೊ ಕೃಷ್ಣನ ಭಕ್ತಿ ಮಾಡಿ ನಾವು ಕೃಷ್ಣ ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸನ್ನು ನೆಲೆಸಿ ನಾವು ಮಾಡ್ಬೇಕು. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಹೆಂಡತಿ, ಗಂಡ ಯಾರಿದ್ದಾರೆ ಎಲ್ಲರೂ ಕೂಡ ಮಾಡೋ ಒಂದು ಕಾರ್ಯಕ್ರಮ ಮಾಡ್ಬೇಕು, ನಾವು ಯೋಜನೆ ಮಾಡ್ಬೇಕು. ಸೊ ಇದು ನಮ್ಮ ಮುಖ್ಯ ನಮ್ಮ ಜೀವನದ ಕಾರ್ಯ. ಬೇರೆದು ಬೇಕು, ಅದಾಗುತ್ತೆ, ಅದು ನಮ್ಮ ಕರ್ಮಾನುಸಾರನೋ ಇನ್ನೊಂದು ಕೃಷ್ಣ ಕೃಪೆಯಿಂದ ನಮ್ಮ ಹೇಗಿದ್ರು ಅದು ನಡೆಯುತ್ತೆ. ಕೃಷ್ಣನು ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಯೋಗವನ ಬಿದಾತಿ ಕಾಮ. ನಿಜವಾಗಿಯೂ ನೋಡ್ಕೊಳ್ತಾರ, ಸಲಹುವನು, ಪಾಲಿಸುವನು ಕೃಷ್ಣನು. ಸೊ ಅವನು ಎಲ್ಲರ ತಂದೆ, ಅವನೊಬ್ಬನೇ, ಅವನು ಸುಪ್ರೀಂ ಅವನೊಬ್ಬನೇ ಭಾಗವತದ ಚತುಶ್ಲೋಕ ಹೇಳೋದು, ಅಹಂ, ನಾನು ಹಿಂದೆ ಇದ್ದೆ, ನಾನು ಈಗಿದ್ದೆ, ನಾನು ಮುಂದೆ ಇದ್ದೇನೆ. ನಾನು ಅದು ಕೃಷ್ಣನ ಒಬ್ಬನೇ. ಸೊ ನಾವು ಅವನ ಭಾಗ, ಅವನ ಮಕ್ಕಳು, ಅವನು ನಮ್ಮನ್ನು ಸಲಹುವನು. ಸೊ ಅವನು ರಕ್ಷಣೆ ಮಾಡ್ತಾನೆ, ಅವನನ್ನು ಪೋಷಣೆ ಮಾಡ್ತಾನೆ. ಸೊ ನಾವು ಅದನ್ನ ಚಿಂತಿಸೋದು ಬೇಡ. ಇವಾಗ ನೋಡಿ, ಉತ್ಥಾನಪಾದರು ಅವರು ನನ್ನ ಮಗನನ್ನು ಆಗ್ಬೋದು, ನನ್ನ ಪ್ರಜೆಗಳನ್ನಾಗ್ಬೋದು ಅವ್ರು ನೋಡ್ತಾರೆ. ಸೊ ನಾನು ನನ್ನನ್ನು ನೋಡ್ಕೊಂಡು ಅಂತ ಒಂದು ಮನವರಿಕೆ ಬಂದು ಅವರು ತಕ್ಷಣವೇ ಅವ್ರ ಮಗನ ಮದುವೆನೂ ಕೂಡ ಕಾಯ್ಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಸೀರಿಯಸ್ ಆಗಿ ಅವರು ಭಕ್ತಿಯಲ್ಲಿ ಅವರು ತೊಡಗಿದ್ರು ಅವರು. ಸೊ ನಾವು ಕೂಡ ಈಗ ಭಕ್ತಿಯಲ್ಲಿ ಕೃಷ್ಣ ಚಳುವಳಿ ಆಶ್ರಯ ಪಡೆದು ನಾವು ಭಕ್ತರ ಸಂಘದಲ್ಲಿ ತೀವ್ರವಾಗಿ ಅಭ್ಯಾಸ ಮಾಡ್ಬೇಕು. ಭಕ್ತಿಯನ್ನು ತುಂಬಾ ತೀವ್ರವಾಗಿ ಸೀರಿಯಸ್ ಆಗಿ ನಾವು ಮಾಡ್ಬೇಕು, ಪ್ರತಿಯೊಬ್ಬರು ಮಾಡ್ಬೇಕು. ನಮಗೆ ಒಳ್ಳೇದು ಅದು ಅವರೇನೋ ಪ್ರಭುಜಿ ಅವ್ರು ಹೇಳ್ತಾ ಇದ್ದಾರೆ, ಮಾತಾಜಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದು ಅವ್ರು ಒಳ್ಳೇದಕ್ಕೆ, ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ನಾವು ಮಾಡ್ಬೇಕು. ಸೊ ಎನಿವೆ, ಈ ಸನ್ನಿವೇಶಗಳು ಭಾಗವತದಲ್ಲಿ ಕೆಲವು ಕಡೆ ಬರುತ್ತೆ. ಈ ತರ ಮಕ್ಕಳನ್ನು ಅವರ ಮುಂದೆ ಅವರು ಕಾಲ ಮೇಲೆ ನಿಲ್ಬೇಕು, ಅವ್ರು ಸೆಟ್ಲ್ ಆಗ್ಬೇಕು, ಅವ್ರು ಮದುವೆ ಆಗ್ಬೇಕು ಅಂತ ಕಾಯ್ದೇನೆ ಕೂಡ ಮೊದಲೇ ಹೋಗ್ಬಿಡ್ತಾರೆ. ಏನಾದ್ರೂ ಉದಾಹರಣೆ ನೆನಪು ಬರುತ್ತಾ ಯಾರಾದ್ರೂ ಭಕ್ತರಿಗೆ? ಇಲ್ಲಿ ಉತ್ಥಾನಪಾದ ಹೀಗೆ ಮಾಡಿದ್ರು ಈ ರೀತಿ. ಮುರಳೀಧರ್ ಪ್ರಭು ಹೇಳ್ತಾರೆ, ಅಬ್ದುಲ್ ಕಲಾಂ ಅವ್ರು ಪ್ರೀಚ್ ಮಾಡ್ತಾನೆ ಅವ್ರ ದೇಹ ತ್ಯಾಗ ಮಾಡ್ತಾರೆ. ದೊಡ್ಡ ವ್ಯಕ್ತಿ ಅಬ್ದುಲ್ ಕಲಾಂ ಅವ್ರು ಇನ್ನೊಂದು ಧರ್ಮದಲ್ಲಿ ಆ ರೀತಿಯಲ್ಲಿ ಜನ್ಮ ಪಡೆದ್ರು, ಅವ್ರು ಭಗವದ್ಗೀತೆ ಎಲ್ಲ ಓದ್ತಾ ಇದ್ರು ಅಂತ ಕೇಳ್ತೇವೆ ನಾವು. ಅವ್ರ ಬಗ್ಗೆ ಒಂದು ಒಳ್ಳೆಯ ವ್ಯಕ್ತಿ ಒಂದು. ಸೊ ಆದ್ರೂ ಕೂಡ ಅವರ ಒಂದು ಇದು ಕೂಡ ಅಂತ್ಯ ನೋಡಿ ಹೇಗಾಯ್ತು. ಸೊ ಹೀಗೆ ಇರೋದು ಹಾಗಾಗಿ ನೆನ್ನೆನು ಕೂಡ ಕೇಳ್ತಾ ಇದ್ರು, ಶ್ರೀಲ ಪ್ರಭುಪಾದರು ಗಾಂಧೀಜಿ ಅವರಿಗೆ ಮನವಿ ಮಾಡ್ತಾ ಇದ್ರು, ದಯವಿಟ್ಟು ನೀವು ಭೌತಿಕವಾಗಿ ತುಂಬಾ ಸಾಧಿಸಿದ್ರು. ಇದು ಸಾಮಾನ್ಯವಾಗಿ ಇಷ್ಟು ವರ್ಷಗಳಲ್ಲಿ ನಾವು ನೋಡಿದ್ದು ಇತ್ತೀಚಿನ ಇತಿಹಾಸದಲ್ಲಿ ಯಾರಿಗೂ ಕೂಡ ಅಷ್ಟು ಕೀರ್ತಿ ಸಿಗ್ಲಿಲ್ಲ. ಸಾವಿರಾರು, ಲಕ್ಷಾಂತರ, ಕೋಟ್ಯಂತರ ಜನ ನಿಮ್ಮ ಅನುಯಾಯಿಗಳಾಗಿದ್ದಾರೆ. ಆದರೂ ಕೂಡ ಇದು ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಶ್ವರ. ಹಾಗಾಗಿ ನೀವು ಬನ್ನಿ, ನೀವೀಗ ನಿಜವಾದ ಮಾನವ ಜನ್ಮದ ಉದ್ದೇಶ ಏನಿದೆ, ನಿಮ್ಮ ಜೀವನದ ಪರಿಪೂರ್ಣತೆ ಮಾಡ್ಕೊಳ್ಳಿ, ಮತ್ತೆ ಅದನ್ನ ಪ್ರಚಾರ ಮಾಡಿ. ನಿಮಗೆ ಆ ಸ್ಥಾನ ಇದೆ, ಜನರು ನಿಮ್ಮನ್ನು ಕೇಳ್ತಾರೆ. ಸೊ ಪ್ರಭುಪಾದರು ಮನವಿ ಮಾಡಿದ್ರು, ಆದ್ರೆ ಅವರು ಕೂಡ ಮಾಡ್ಲಿಲ್ಲ. ಸೊ ಪ್ರಭುಪಾದರು ಹೇಳೋದು, ರಾಜಕಾರಣಿಗಳು ಮಾಡೋದಿಲ್ಲ, ಅಂತ್ಯ ಸಮಯದವರೆಗೆ ಅವರ ಒಂದು ಕುರ್ಚಿಯನ್ನು ಅವ್ರು ಗಟ್ಟಿಯಾಗಿ ಇಟ್ಕೊಳ್ತಾರೆ. ಸೊ ಇಟ್ಕೊಳ್ತಾರೆ, ಏನ್ ಕುರ್ಚಿ ಇದೆ ಅವ್ರಿಗೆ ಬಿಡೋದಿಲ್ಲ ಅವರ ಕುರ್ಚಿಯನ್ನು. ಸಹಜ, ಭೌತಿಕ ಜಗತ್ತು ಹೀಗೆ. ಧನ್ಯವಾದಗಳು ಪ್ರಭುಜಿ. ಆ ವಿಡಿಯೋ ಇದೆ ಅಬ್ದುಲ್ ಕಲಾಂ ಅವ್ರದ್ದು ಪ್ರಭು, ಅದು ಕೂಡ ಇದೆ, ನೀವು ನೋಡಿರ್ಬೋದು ಬಹಳ ಜನ. ಹಾಗೆ ನಮಗೂ ಕೂಡ ಕಾದಿದೆ, ಒಂದು ದಿವಸ ನಮಗೂ ಕೂಡ ಅದೇ ಗತಿ ನಮ್ಮದು ಕೂಡ. ಸೊ ಇನ್ಯಾವುದಾದ್ರು ಈ ತರ ಉದಾಹರಣೆಗಳು ಸಾಮಾನ್ಯವಾಗಿ ಈಗಿಲ್ಲ, ಆದ್ರೆ ಈ ತರ ಒಂದು ನಿಮಿಷ, ಸಾರಿ, ನಾನು ಕೇಳಿಸ್ತಾ ಇಲ್ಲ. ಈಗ ಹೇಳಿ, ಯಾರು ಏನೋ ಹೇಳಿದ್ರು ನನಗೆ ಕೇಳಿಲ್ಲ. ನನಗೆ ಗುರುಜಿ ಉತ್ಥಾನಪಾದ ಮಕ್ಕಳ ಮದುವೆ ಮಾಡ್ಲಿಲ್ವಾ? ಯಾರ್ದು ಮಕ್ಕಳದು ಮಗದ್ದು ಮಾಡ್ಲೇ ಇಲ್ಲ? ಏನ್ ಮಾತಾಜಿ? ಮಕ್ಕಳ ಮದುವೆ ಮಾಡ್ಲಿಲ್ಲ ಉತ್ಥಾನಪಾದ? ಅವ್ರು ನಿಲ್ಲಿಲ್ಲ. ಧ್ರುವ ಮಹಾರಾಜರು ಮದುವೆ ಆದ್ರು, ಇವಾಗ 2 ಬಾರಿ ಮದುವೆ ಆದ್ರು, 2 ಹೆಂಡತಿ ಅಂತ ಕೇಳಿದ್ರೆ ಅವನ ಮದುವೆ ಮುಂಚೆನೆ ಹೋಗ್ಬಿಟ್ರು. ಅವ್ರು ಯಾಕಂದ್ರೆ ಅವರು ಅನ್ಕೊಂಡಿದ್ದು, ಈಗ ಸಮಯ ಆಯ್ತು, ನನಗೆ ಇನ್ನ ಹೆಚ್ಚು ಸಮಯ ಇಲ್ಲ ನನಗೆ. ನನ್ನ ಮಗನು ಆಗಲೇ ಅವನು ಭಗವಂತನ ಭಕ್ತಿ ಮಾಡಿ ಅವನ ಪರಿಪೂರ್ಣತೆ ಪಡೆದಿದ್ದಾನೆ, ಮತ್ತೆ ಈಗ ರಾಜ್ಯಭಾರ ಮಾಡಕ್ಕೂ ಕೂಡ ಹೊಣೆಗಾರಿಕೆ ಸ್ವೀಕರಿಸಿ ರೆಡಿ ಇದ್ದಾನೆ. ಆಗಿರುವಾಗ ನಾನು ಯಾಕೆ ಇಲ್ಲಿ? ನಾನು ಮಗಳದು ಮದುವೆ ಮಾಡಲಿಲ್ಲ, ಮಗನ ಮದುವೆ ಮಾಡ್ಲಿಲ್ಲ ಅವರು. ಅಲ್ಲ, ಯಾರ್ದು? ಇಬ್ರು ಮಕ್ಕಳು, ಧ್ರುವ ಮತ್ತೆ ಯಾರು ಉತ್ತಮ. ಈಗ ಇಬ್ರು ಮಕ್ಕಳು ಮದುವೆ ಮಾಡಿಸಿಲ್ಲ. ಯಾರು? ಉತ್ಥಾನಪಾದ.
ಉತ್ತಮ ಮದ್ವೆನೇ ಆಗಲ್ಲ ಪ್ರಭುಜಿ. ಅದು ನೆಕ್ಸ್ಟ್ ನಾಳೆ ಕೇಳೋಣ ಮಾತಾಜಿ, ಅದು ಮುಂದುವರಿತೀಗ. ಉತ್ತಮ ಅವ್ರಿಗೆ ಅದು ಮದ್ವೆನ ಮಾಡ್ಕೊಳ್ಳೋದಿಲ್ಲ ಅವರು, ಅದ್ರ ಮುಂಚೆನೆ ಅವರು ದೇಹತ್ಯಾಗ ಮಾಡ್ಬೇಕಾಗತ್ತೆ ಉತ್ತಮ. ಅದೇ ಇವಾಗ ಈ ಅಧ್ಯಾಯದ ಮೈನ್ ವಿಷಯ. ಅದರಿಂದನೇ ಧ್ರುವ ಮಹಾರಾಜನಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಬಂದು ಅವರು ಯಕ್ಷರ ಮೇಲೆ ಈಗ ಯುದ್ಧ ಮಾಡ್ತಾರೆ. ಸೊ ಇಲ್ಲಿ ಇದು ಮುಂದೆ ಬರುತ್ತೆ, ಭಾಗವತದಲ್ಲಿ ಮುಂದೆ ಬರುತ್ತೆ. ಇಷ್ಟರು ಇನ್ನ ಬಂದಿಲ್ಲ ನಮ್ಗೆ. ಆ ಮಹಾರಾಜ ಪ್ರಾಚೀನ ಬರ್ಹಿ ಇದೇ ಕುಟುಂಬದಲ್ಲೇ, ಇವರೇನ್ ಧ್ರುವ ಮಹಾರಾಜರ ವಂಶ ಏನಿದೆ ಇದೇ ವಂಶದಲ್ಲಿ ಮುಂದೆ ಬರ್ತಾರೆ. ಯಾರು ಬರ್ತಾರೆ? ಪ್ರಾಚೀನ ಬರ್ಹಿ ಅಂತ ಒಬ್ಬ ಮಹಾರಾಜ, ಭರಿಷ್ಮಾನ್. ಆ ರಾಜ ಅವನ ಮಕ್ಕಳು ಪ್ರಚೇತರು ಅಂತ 10 ಜನ ಮಕ್ಕಳು ಪ್ರಚೇತರು. ಅವರನ್ನು ಕೂಡ ತಪಸ್ಸೆ ಕಳಿಸ್ತಾರೆ. ಮಹಾರಾಜನ ಕಳಿಸ್ತಾನೆ, ನೀವು ಹೋಗಿ ತಪಸ್ಸೆಗೆ ಹೋಗಿ, ಕಾಡಿಗೆ ತಪಸ್ಸೆಗೆ ಹೋಗಿ, ನೀವು ತಪಸ್ಸೆ ಮಾಡಿ ಮತ್ತೆ ಬಂದು ಗೃಹಸ್ಥಾಶ್ರಮ ಸ್ವೀಕರಿಸಿ ಮತ್ತೆ ನೀವು ಕಾರ್ಯನಿರ್ವಹಣೆ ಮಹಾರಾಜರಿಗೆ ಮಾಡಬೇಕು. ಸೊ ಹೀಗೆ ಬ್ರಹ್ಮಚರ್ಯ ಜೀವನದಲ್ಲಿ ತಪಸ್ಸೆ ಮಾಡಬೇಕು. ರಾಜಕುಮಾರನ್ನು ಕೂಡ ಕಳಿಸ್ತಾರೆ. ಬ್ರಹ್ಮಚಾರಿ ಗುರುಕುಲೆ ವಸನ್ ದಾಂತ, ಅವರು ಗುರುಕುಲದಲ್ಲಿದ್ದು ಅವರು ಇಂದ್ರಿಯಗಳನ್ನು ನಿಗ್ರಹಿಸಿ ಅವರು ಆಚರಣ್ ದಾಸವನ್ ನೀಚೋ, ಗುರುವಿನ ಆಶ್ರಯದಲ್ಲಿದ್ದಾರೆ ಅಂದ್ರೆ ಅವರೊಂದು ದಾಸನು. ಏನೋ ಒಂದು ಅಯ್ಯೋ ನಾನು ರಾಜನ ಮಗ, ರಾಜಕುಮಾರನ, ಆ ರೀತಿ ಇರ್ತಾರೆ. ಒಂದು ದಾಸ, ಏನ್ ಹೇಳಿದ್ರು, ಏನು ಆದೇಶ ಕೊಟ್ಟರು ಪಾಲನೆ ಮಾಡ್ತಾರೆ. ಮತ್ತೆ ರಾಜಕುಮಾರರು ಮಾಡ್ತಾರೆ. ಆ ಮಹಾರಾಜ ಭರಿಷ್ಮನ್ನು, ಪ್ರಾಚೀನ ಬರಿ ಮಹಾರಾಜನು ಕಳಿಸ್ತಾನೆ ತನ್ನ ಮಕ್ಕಳನ್ನು ಪ್ರಚೇತನ ತಪಸ್ಸೆ ಮಾಡಿ ನೀವು. ಮತ್ತೆ ಅವರ ತಪಸ್ಸೆ ನೋಡಿ ಅದಕ್ಕೆ ಪ್ರಸನ್ನನಾಗಿ ಸ್ವತಃ ಶಿವನು ಬರ್ತಾನೆ. ಶಿವನು ರುದ್ರಗೀತ ಪರಮಶಿವ ಅವರು ಬಂದು ಅವರು ಉಪದೇಶಿಸಿದ್ದು. ಆದರೆ ಇನ್ನು ತಪಸ್ಸೆ ಮಾಡ್ತಾ ಇದ್ದಾರೆ. ಪರಮಶಿವನ ಮಹಾದೇವ ಶಿವ ಅವರ ಆದೇಶದ ಮೇಲೆ ಅವ್ರ ತಪಸ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅವ್ರು ಬರ್ಲಿಲ್ಲ, ಅವರು ಇನ್ನ ಗೃಹಸ್ಥ ಆಶ್ರಮ ಸ್ವೀಕರಿಸಿ ಬರ್ಲಿಲ್ಲ ಅವರು. ಆ ಸಮಯಕ್ಕೆ ಇಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಭರಿಷ್ಮಾನ್ ಅವ್ರಿಗೆ ಹೇಳ್ತಾರೆ. ಭರಿಷ್ಮಾನ್ ಏನ್ ಮಾಡ್ತಾ ಇರ್ತಾರೆ, ಇವ್ರು ಯಜ್ಞಗಳು ಮಾಡ್ತಾ ಇರ್ತಾರೆ. ತುಂಬಾ ಯಜ್ಞಗಳಿಂದ ಒಂದು ಪುಣ್ಯವನ್ನು ಗಳಿಸಿ ನಾವು ಸ್ವರ್ಗಲೋಕಕ್ಕೆ ಹೋಗೋಣ ಅಂತ. ಸೊ ನಾರದರು ಬರ್ತಾರೆ, ಏನ್ ಮಾಡ್ತಾ ಇದೀಯ ನೀನು? ಇದೆಲ್ಲವೂ ಕೂಡ ಇದು ಕಾಮ್ಯ ಕರ್ಮ ಚಟುಗಳು, ಈ ಧರ್ಮ ಆಚರಣೆಗಳು. ಇವಾಗ ಜನರು ಎಷ್ಟೆಷ್ಟು ಪೂಜೆ, ಎಷ್ಟೆಷ್ಟು ಇದು. ಅಯ್ಯೋ ನಮಗೆ ನಮ್ಮ ಭಾರತದಲ್ಲಿ ಕ್ಯಾಲೆಂಡರ್ ಇದೆ ನಮ್ಮದು. ಅಯ್ಯೋ ಇವತ್ತು ಗೌರಿ ಪೂಜೆ, ಇವತ್ತು ಗಣೇಶ ಹಬ್ಬ, ಇವತ್ತು ನಾಳೆ ಪಿತೃ ಇದು ಇದೆ, ಇನ್ನೊಂದ್ ದಿವಸ ಅಲ್ಲಿ ಆ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಇದೆ, ಅಲ್ಲಿ ಬ್ರಹ್ಮ ಕಲಶ ಇದೆ. ಸಾವಿರಾರು 28 ಇದು 365 ದಿವಸ ಸಾಕಾಗೋದಿಲ್ಲ, ಎಲ್ಲ ಕಡೆ ಹೋಗ್ಬೇಕು ಮಾಡ್ಬೇಕು, ಈ ತರ ಇದೆ. ಹೀಗೆ ಹಿಂದೆ ಕಾಲದಲ್ಲಿ ಯಜ್ಞಗಳು ಮಾಡ್ತಾರೆ. ಯಾರು? ಪ್ರಾಚೀನ ಭರಿಷ್ಮ. ನಾರದರು ಬಂದರು. ಇದೆಲ್ಲ ಎಷ್ಟು ಮಾಡುದು, ಇದು ಲೌಕಿಕ ಧರ್ಮ. ಮುಖ್ಯವಾದ ಧರ್ಮದ ಉದ್ದೇಶ ಏನು? ನೀವು ಕೃಷ್ಣನನ್ನು ಆಶ್ರಯಿಸ್ಬೇಕು. ಸೊ ಅವರ ಒಂದು ಆ ರೀತಿಯ ಒಂದು ಅವರ ಇದರಿಂದ ಎಷ್ಟು ಅವ್ರ ಬದಲಾವಣೆ ಆಯ್ತು ಅಂದ್ರೆ, ನಾನು ಕೂಡ ಇವಾಗ ಕೃಷ್ಣನ ಆಶ್ರಯಿಸ್ಬೇಕು. ಸೊ ಆಮೇಲೆ ಮಹಾರಾಜ ಪರಿಚಯ ಬರೀ ಹೇಳ್ತಾರೆ, ಆಯ್ತು ನನಗೆ ಅರ್ಥ ಆಯ್ತು, ಈಗ ನಾನು ಇದೆಲ್ಲ ಈ ತರ ಧರ್ಮ ಕಾರ್ಯ, ಈ ಪೂಜೆ, ಈ ಹೋಮ ಇದೆಲ್ಲ ಮಾಡಿದ್ದು ಸಾಕು, ಜೀವನಾಂತ ಮಾಡಿದೆ. ನಾನೀಗ ಕೃಷ್ಣನನ್ನು ಸಂಪೂರ್ಣವಾಗಿ ಆಶ್ರಯಿಸ್ತೇನೆ, ಮಾಡ್ತೇನೆ, ಖಂಡಿತ ಮಾಡ್ತೇನೆ. ಸ್ವಲ್ಪ ಸಮಯ ಅಷ್ಟೇ, ನನ್ನ ಮಕ್ಕಳು ವಾಪಸ್ ಬಂದ್ಬಿಡ್ಲಿ. ಅವ್ರು ತಪಸ್ಸೆ ಹೋಗಿದ್ದಾರೆ, ಅವ್ರು ಬಂದು ಕಾರ್ಯನಿರ್ವಹಣೆ ರಾಜ್ಯಭಾರ ಮಾಡ್ತಾರೆ. ಸೊ ನಾರದರು ಹೇಳ್ತಾರೆ, ಇಲ್ಲ ನಿನಗೆ ಹೆಚ್ಚು ಸಮಯ ಇಲ್ಲ, ನೀನ್ ಈಗಲೇ ಹೋಗ್ಬೇಕು. ಸೊ ತಕ್ಷಣವೇ ಪ್ರಾಚೀನ ಬರಿಕ ಹೇಳ್ತಾರೆ. ಅವರು ಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಬಿಡ್ತಾರೆ. ಮಂತ್ರಿಗಳಿಗೆ ಹೇಳ್ತಾರೆ, ಮುಂದೆ ಬರ್ತಾರೆ ನನ್ನ ಮಕ್ಕಳು, ನೀವು ನೋಡ್ಕೊಳ್ಳಿ ಅವ್ರನ್ನ. ನಾನು ಈಗ ನಂದಾಯ್ತು, ನನ್ನ ಸಮಯ, ನನಗೆ ನಾರದರ ಕೃಪೆ ನನಗೆ, ತೀವ್ರವಾಗಿ ಭಗವಂತನನ್ನ ಆಶ್ರಯಿಸ್ಬೇಕು. ಹೀಗೆ ಭಾಗವತ ಇಂಥ ಉತ್ತಮ ಗ್ರಂಥ ಅದು. ಅವರು ಪ್ರತಿಯೊಬ್ಬರು ಆತರ ಭಗವಂತನ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಹಾತ್ಮರು ಭಗವಂತನನ್ನು ಆಶ್ರಯಿಸಿದನ್ನು ನಾವು ಕೇಳ್ತೇವೆ. ಗುರುಜಿ, ಕಮಲ ಜಲ ಜೀವನ ತಳಮಳ ಮತ್ತೇನ್ ಹೇಳಿದ್ರಿ? ಒಂದ್ ಸೆಂಟೆನ್ಸ್. ಭಜವು ಹರಿಪಾದ ನೀತಿರೆ. ಸೊ ಭಜೌರೇಮನ ಅದು ಹಾಡು ಮಾತಾಜಿ, ಅದೆಲ್ಲ ಕಲ್ತ್ಕೊಳ್ಬೇಕು ನಾವೆಲ್ಲರೂ ಕೂಡ. ಯಾರಾದ್ರೂ ಹಾಕಿ ಭಾಗವತ ಸಾರದಲ್ಲಿ ಗ್ರೂಪ್ ಅಲ್ಲಿ ಇದ್ದೀರಲ್ಲ ನೀವು ಮಾತಾಜಿ, ಅದನ್ನ ಆ ಪದ್ಯನೇ ಹಾಕಿ, ಅದು ಪದ್ಯ ಹಾಕಿ ಭಜವು ಹರಿಪಾದ ನೀತಿರೆ ಪೋಸ್ಟ್ ಮಾಡಿ ನಾಗಪತ್ನಿ ಮಾತಾಜಿ. ಅದು ಭಜೌರೇಮನ ಪ್ರೇಯರ್ಸ್ ಏನಿದೆ ಅದನ್ನ ತುಂಬಾ ಜನ ಅಡ್ಮಿನ್ ಇದ್ದಾರೆ, ಇವರು ಇದ್ದಾರೆ, ನಮ್ಮ ಗೌರವಪ್ರಿಯ ಮಾತಾಜಿ ಕೂಡ ಇದ್ದಾರೆ. ಗೌರವಪ್ರಿಯ ಮಾತಾಜಿಗೆ ಹೇಳಿ, ನೀವೆಲ್ಲ ನಿಮ್ಗೆ ಅಡ್ಮಿನ್ ಮಾಡಿದೀನಿ ಮಾತಾಜಿ ಆ ಗ್ರೂಪ್ ಅಲ್ಲಿ, ಭಾಗವತ ಸಾರ ಗ್ರೂಪ್ ಅಲ್ಲಿ. ಅದರಲ್ಲಿ ಗೌರವಪ್ರಿಯ ಮಾತಾಜಿಗೆ ಹೇಳಿದ್ರು ಆಯ್ತು, ಇಲ್ಲ ಗುಣಶ್ರೀ ಮಾತಾಜಿ ಕನ್ನಡ ಟ್ರಾನ್ಸ್ಲೇಟ್, ಕನ್ನಡದೇ ಇದು ಹಾಕಿ, ಬೆಟರ್ ಇಂಗ್ಲಿಷ್ ಹಾಕಿ, ಇಲ್ಲ ಕನ್ನಡದಲ್ಲಿ ಮಾಡಿ ಅನುವಾದ ಜೊತೆಗೆ ಹಾಕಿ. ಆಮೇಲೆ ಯಾರಾದ್ರೂ ನಮ್ಮ ಭಕ್ತರು ಹಾಡಿರೋದು, ಇವರು ಕೃಷ್ಣ ಯಾರು ನೋಡಿ, ಯಾರು ನಮ್ಮ ಇದ್ರಲ್ಲಿ ಯಾರು ಆಗ್ತಾರೆ ಅಂದ್ರೆ ಒಳ್ಳೆ ಯೂಟ್ಯೂಬ್ ಇರುತ್ತೆ,
ಅದನ್ನು ಕೂಡ ಪೋಸ್ಟ್ ಮಾಡಿ ಅಲ್ಲಿ. ಭಜೌರಿ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ದುರ್ಲಭ ಮಾನವ ಜನ್ಮ ಸತ್ಸಂಗೆ ತೆರೆವೋ ಏ ಭವ ಸಿಂಧುರೇ. ಎಲೆ ಮನಸ್ಸಿ ಭಯವನ್ನು ಹೋಗಲಾಡಿಸುವ ನಂದನನ ಚರಣ ಕಮಲಗಳನ್ನು ಪೂಜಿಸು. ಈ ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಸಂತರ ಸಂಘದ ಮೂಲಕ ಭವಸಾಗರವನ್ನು ದಾಟು. ಅದ್ರ ನಮಿತಾ ಮಾತಾಜಿ ತುಂಬಾ ಚೆನ್ನಾಗಿ ಹಾಡ್ತಾರೆ ಪ್ರಭುಜಿ. ನೋಡಿ ಅವ್ರು ಆಡಿರೋದಿದ್ರೆ ಅದು ರೆಕಾರ್ಡಿಂಗ್ ಇದೆ ಅವ್ರದ್ದು. ಓಕೆ. ಸೊ ಇನ್ನೊಂದು ಸನ್ನಿವೇಶ ಬರುತ್ತೆ. ಅದೇನ್ ಸನ್ನಿವೇಶ ಅದು ಇನ್ನೊಂದು ಮುಂದೆ ಇದ್ರಲ್ಲಿ ಈ 5ನೇ ಸ್ಕಂದದಲ್ಲ, ಅದು 4ನೇ ಸ್ಕಂದನೇ ಅನ್ಸುತ್ತೆ. ಮಹಾರಾಜ್ ಅಂಗ. ಸೊ ಅವ್ರ ಬಗ್ಗೆ ಯಾರು ಗೊತ್ತಾ, ಕೇಳಿದ್ದೀರಾ? ಮಹಾರಾಜ್ ಅಂಗ. ಸೊ ಮಹಾರಾಜ್ ಅಂಗ ಅವ್ರ ಮಗ ಆಕ್ಚುಲಿ ವೇಣ. ಸೊ ನಂತರ ಮಹಾರಾಜ ಬರೋದು. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಮಹಾರಾಜ ಅಂಗ ಪ್ರಯತ್ನ ಪಡ್ತಾರೆ ಈ ವೇಣನನ್ನು ಸರಿಯಾದ ಮಾರ್ಗದಲ್ಲಿ ಅವ್ನು ಬೆಳೆಸ್ಲಿಕ್ಕೆ. ಆದ್ರೆ ಎಷ್ಟು ಮಾಡಿದ್ರು ಕೂಡ ಆ ವೇಣನು, ಆ ರಾಜಕುಮಾರನು ಬಹಳ ಕ್ರೂರಿ. ಎಷ್ಟು ಕ್ರೂರಿ ಅಂದ್ರೆ ಒಂದೊಂದ್ಸಲ ಏನೋ ಒಂದು ಆಟ ಆಡುವಾಗ ಮಕ್ಕಳ ಜೊತೆಗೆ, ಅವ್ರ ಫ್ರೆಂಡ್ಸ್ ಸ್ನೇಹಿತರ ಜೊತೆಗೆ ಒಬ್ಬರನ್ನ ಕೊಂದು ಬಿಡೋದು ಕೂಡ. ಆ ರೀತಿ ಕೂಡ ಹೇಳ್ತಾರೆ. ಸೊ ಎನಿವೆ ಮಹಾರಾಜ ಅಂಗ ಪ್ರಯತ್ನ ಪಡ್ತಾರೆ, ಆದಷ್ಟು ಪ್ರಯತ್ನ ಪಡ್ತಾರೆ ಇವರನ್ನು ಸುಧಾರಿಸ್ಲಿಕ್ಕೆ, ಇವರನ್ನು ಸರಿಯಾಗಿ ಬೆಳೆಸ್ಲಿಕ್ಕೆ. ಆಮೇಲೆ ಗೊತ್ತಾಗುತ್ತೆ ಇದು ಭಗವಂತನ ಇಚ್ಛೆ, ಏನ್ ಮಾಡೋದು. ಕೊನೆಗೆ ಇವೆಲ್ಲವೂ ಕೂಡ ನಮ್ಮ ಕೈಯಲ್ಲಿಲ್ಲ, ನಮ್ಮ ಜವಾಬ್ದಾರಿ ನಾವು ಎಷ್ಟು ಇದಿದ್ರು ಕೂಡ ಒಮ್ಮೊಮ್ಮೆ ಇನ್ನೊಂದು ರೀತಿಯಲ್ಲೇ ಆಗುತ್ತೆ. ಸೊ ಹಾಗೆ ಅವ್ರು ಅನ್ಕೊಳ್ತಾರೆ ಇದು ಒಳ್ಳೇದೇ ಆಯ್ತು. ಯಾಕೆ ಒಳ್ಳೇದೇ ಆಯ್ತು? ನಾನು ಈ ವಾತ್ಸಲ್ಯದಿಂದ ನಾನು ವೈರಾಗ್ಯವನ್ನು ಪಡಿಬಹುದು. ಪುತ್ರ ವಾತ್ಸಲ್ಯ ಅಷ್ಟು ಸುಲಭ ಅಲ್ಲ ಬಿಡೋದಕ್ಕೆ, ತ್ಯಜಿಸ್ಲಿಕ್ಕೆ. ಅದು ನಮಗೆ ಗಟ್ಟಿಯಾಗಿ ಬಂಧನ ಇಟ್ಟಿಡುತ್ತೆ. ಆದ್ರೆ ಈಗ ಈ ತರ ಮಗನಾದ್ರೆ ಅದು ಮಗ ಶತ್ರು. ಸೊ ಹಾಗೆ ಅವರು ಒಳ್ಳೇದೇ ಆಯ್ತು. ಸೊ ಹೇಳ್ತಾರೆ, ಒಂದು ದಿವಸ ರಾತ್ರಿ ಮಹಾರಾಜಂಗ ಏನ್ ಮಾಡ್ತಾರೆ, ಮಲಗಿದ್ದಾರೆ ರಾತ್ರಿ ಅವರ ಅರಮನೆಯಲ್ಲಿ. ಬೆಳಗ್ಗೆ ಇಲ್ಲ, ಮಹಾರಾಜಂಗ ಹೋದ್ರು. ಇದಕ್ಕೆ ಅವರ ಆಧ್ಯಾತ್ಮಿಕ ಪ್ರಗತಿಗೆ ರಾಜರ್ಷಿಯಾಗಿ ಅವರು ಆಧ್ಯಾತ್ಮಿಕ ಪ್ರಗತಿಗೆ ಸಂಪೂರ್ಣ ರಾಜ್ಯವೇ ಅವ್ರೆಷ್ಟು ಅವ್ರಿಗೆ ಇದಿತ್ತು ಅಂದ್ರೆ, ಅವ್ರಿಗೆ ಜನರ ಬೆಂಬಲ ಇತ್ತು. ಎಷ್ಟು ಪಾಪ್ಯುಲರ್ ಅಂದ್ರೆ ಹೇಳ್ತಾರೆ, ಎಲ್ಲ ರಾಷ್ಟ್ರದ ಜನತವೇ ಶುರು ಮಾಡ್ತಾರೆ. ಇವಾಗ ಹುಡುಕಾಟಕ್ಕೆ ಶುರು ಮಾಡ್ಬೇಕಂದ್ರೆ ಪೊಲೀಸ್ ಕಳಿಸಿ ಕಂಪ್ಲೇಂಟ್ ಕೊಡ್ಬೇಕು ನಾವು. ಮತ್ತೆ ಪೊಲೀಸ್ ಅವರು ಅಲ್ಲಿ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಅವ್ರಿಗೆ ಹೇಳ್ತಾರೆ. ಇಲ್ಲ, ಜನರೇ ಖುದ್ದಾಗಿ ಇವಾಗ ನಮ್ಮ ಮಹಾರಾಜನ ಎಲ್ಲೋ ಹೋಗ್ಬಿಟ್ರು ಈಗ ಅಂತ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಾಡಿನಲ್ಲಿ ಬೆಟ್ಟದಲ್ಲಿ ಹೋಗಿ ಎಲ್ಲರೂ ಆದ್ರೆ ಹೇಳ್ತಾರೆ, ಮಹಾರಾಜಂಗ ಕಾಣಿಸ್ಕೊಳ್ಳಿ. ಏನೋ ಅವ್ರಿಗೇನು ಶಕ್ತಿ ಇತ್ತೋ ಏನೋ, ಅವ್ರಿಗೆ ಅಷ್ಟು ಬೇಗ ಅವರು ಜನರೆಲ್ಲ ದೂರ ಹೋಗಿ ಅವರು ತೀವ್ರವಾಗಿ ಅವರು ಭಗವಂತನ ಆಶ್ರಯ. ಮಹಾರಾಜ ಅಂಗ, ರಾಜರ್ಷಿ ಮಹಾರಾಜ ಅಂಗ. ಇದೆಲ್ಲ ಮೋಸ್ಟ್ಲಿ ಇದೇ ಇವ್ರದೇ ಕಂಟಿನ್ಯೂಯೇಷನ್ ಅನ್ಸುತ್ತೆ. ಇದೇ ಪೀಳಿಗೆ, ಧ್ರುವ ಮಹಾರಾಜರ ಪೀಳಿಗೆ ಅನ್ಸುತ್ತೆ ಇದೆಲ್ಲ. ಒಬ್ಬೊಬ್ಬರ ವ್ಯಕ್ತಿಗಳು. ಮಹಾರಾಜರ ಅಜ್ಜ, ಪೃಥ್ವಿ ಮಹಾರಾಜ ಅಜ್ಜ ಮಹಾರಾಜ ಅಂಗ. ಆ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಿಸದೆ ಅವರು ಹೋಗ್ಬಿಟ್ರು, ಮುಂಚೆನೆ ಹೋಗ್ಬಿಟ್ರು ಮಹಾರಾಜ್. ಓಕೆ, ನಾನು ಇಲ್ಲಿ ನಿಲ್ಲಿಸ್ತೇನೆ. ನಾನು ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ವಾಂಛಾ ಕಲ್ಪತರು ಬೆಸ್ಟ್.